भूतगणादिसेवितं कपित्तजम्बोफलसारभक्षितम् उमासुतं शोकविनाशकारणं नमामि विघ्नेश्वरपाद पङ्कजं नमामि विघ्नेश्वरपाद पङ्कजम्. ನವೀನ್ ಬ್ರೋ ಬರ್ತೀರ? ಹಾಯ್ ನವೀನ್ ಬ್ರೋ, ವೆಲ್ಕಮ್. ಚಾ ಪರಿಯರ ತಿಂದಾದ ತಿಂದರು. ಗುಡ್ ಮಾರ್ನಿಂಗ್ ನವೀನ್ ಬ್ರೋ. ಲೈಕ್ ಡನ್ ಪನೊಂದುಲ್ಲೆ, ಥ್ಯಾಂಕ್ ಯು ಸೋ ಮಚ್. ಲೇಟ್ ಆಂಡಿ ನೀವಂತೆ ಬನ್ನ ಲೇಟ್ ಆನ್. ಸುಬ್ರಹ್ಮಣ್ಯ ಶೆಣೆ ಅವರು ಬಂದರು. ಹಾಯ್ ಸುಬ್ರಹ್ಮಣ್ಯ ಅವರೇ, ವೆಲ್ಕಮ್. ಗುಡ್ ಮಾರ್ನಿಂಗ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ ನಿಮ್ಮದು? ಗುಡ್ ಮಾರ್ನಿಂಗ್. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ತುಳು ಗೈಡ್ ಅವರು. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್. ಟಿಫಿನ್ ಆಯ್ತಾ? ಆಗಿದೆ ದೋಸೆ. ನನಗೆ ನೀರು ದೋಸೆ. ನಿಮ್ದಾಯ್ತಾ? ಎಂತ ತಿಂಡಿ ತಿಂದ್ರಿ ಸುಬ್ರಹ್ಮಣ್ಯ ಅವರೇ? ಹೃದಯ ಹಾಡಲು ಹಾಡಿದೆ, ನಯನವು ಬಯಕೆ ಸಾವಿರ ಹೇಳಿದೆ. ಗಂಜಿ ಊಟ ಅಂತ ಹೇಳ್ತಾ ಇದ್ದಾರೆ. ಗಂಜಿ ಊಟ ಸೂಪರ್ ಆಗ್ತದೆ. ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ನವೀನ್ ಬ್ರೋ. ಥ್ಯಾಂಕ್ ಯು ನವೀನ್ ಬ್ರೋ, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಇಜ್ಜಿ ನಾನ ಅವಡು ಎಗ್ ಬ್ರೆಡ್ ಪನೊಂದುಲ್ಲೇರು. ಎಗ್ ಬ್ರೆಡ್ ಸಜ್ಜಿಗೆ ರೊಟ್ಟಿ ಇಜ್ಜೇನಿ. ಸಜ್ಜಿಗೆ ರೊಟ್ಟಿ ಇಲ್ಲವಾ? ಕಾಂತರೀಸ್ ಅವರು ಬಂದರು. ಹಾಯ್ ಅಕ್ಕ, ಗುಡ್ ಮಾರ್ನಿಂಗ್. ಲೈಕ್ 6 ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋ ಮಚ್ ಕಾಂತರೀಸ್ ಅವರೇ, ವೆಲ್ಕಮ್. ಗುಡ್ ಮಾರ್ನಿಂಗ್. ಹೇಗಿದ್ದೀರಾ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಸಜ್ಜಿಗೆ ರೊಟ್ಟಿ ಎಲ್ಲೇ ತೂಗೋಡು. ಸಜ್ಜಿಗೆ ರೊಟ್ಟಿ ಎಲ್ಲೇನಾ? ವಾ ವಾ. ಲೈವಿಗೆ ಬಂದವರು ಒಂದೊಂದು ಲೈಕ್ ಕೊಡಿ ಆಯ್ತಾ? ನವೀನ್ ಅವರೇ ಹಾಯ್ ಅಂತ ಹೇಳ್ತಾ ಇದ್ದಾರೆ. ನವೀನ್ ಬ್ರೋ ಗುರ್ತೊಂಡೇರ್ನಾ? ಚಾನಲ್ ಇದೆಯಾ ಕಾಂತರೀಸ್ ಅವರೇ? ಎಂತ ಹೆಸರು ನಿಮ್ದು? ಕಾಂತರೀಸ್ ಅಂತ ಹೇಳ್ತೇನೆ. ಕಣ್ಣಲ್ಲಿ ಕಣ್ಣನಿಟ್ಟು ನೋಡಬಾರದೆ, ಗುಂಡಿಗೆಯ ಗೂಡು ಬಿಚ್ಚಿ ಹೇಳಬಾರದೆ, ಮನಸ್ಸು ಕೇಳುವ ನೂರು ಆಸೆ, ಪ್ರೀತಿ ಮಾತ್ರ ಇರದು. ಆಯ್ ಕಾಂತ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಮತ್ತೆ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ನವೀನ್ ಬ್ರೋ. ಹತ್ತಿರ ಬಂದ ನೋಟ ಯಾವುದೋ ನೆನಪು ಮಾತ್ರ, ಉತ್ತರ ಬೇರೆ ಏನೋ ಬಿಡದಾಗ ಭ್ರಾಂತಿ. ಕಮ್ಮನಿ ಅಂದು ಎಂದು ಚಿಮ್ಮುವುದೊಂದೇ ಎಂದು ಭಾವನೆ ನಾನಾ ರೀತಿ ಅಂತರ ನೋಡು. ಈ ಬಾಳಿನ ಅನ್ವೇಷಣೆ ಸಾಕಿನ್ನು ನನ್ನನೆ, ಆ ರಾತ್ರಿಯೇ ನೀ ಮೂಡುವೆ, ಆ ಮಧುರ ಸ್ವಪ್ನವಾಗುವೆ. ಪ್ರೇಮ ಪ್ರೇಮ ಪಳ ಪಳ ಹೊಳೆಯುವ ಕನಸಿನ ಬೆಳಕಲಿ ಸೂರ್ಯೋದಯ,
ತಳಮಳ ಕವಿದಿಹ ಮನಸ್ಸಿಗೆ ಚುಮ್ಮ ಚುಮ್ಮ ಚಂದ್ರೋದಯ. ಎರಡು ಮನಸ್ಸು ಒಂದಾಗಿ ಎದುರಾಗೋ ಒಲವೇ ಪ್ರೇಮ ಪ್ರೇಮ. ಮೆಸೇಜ್ ಉಂಟು ನಮ್ಮ ಮಾರ್ರೆ. ಸುಬ್ರಹ್ಮಣ್ಯ ಅವರು ಸಪೋರ್ಟ್ ಅಲ್ಲಿದ್ದಾರೆ, ಥ್ಯಾಂಕ್ ಯು ಸೋ ಮಚ್. ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ, ಬೆಳದಿಂಗಳ ಈ ಪ್ರೀತಿ ಕರಗಲು ಸಾಧ್ಯವೇ. ಹೆಜ್ಜೇನಿನ ಸವಿಗೂಡಿದು ಇಲ್ಲಿ ಪ್ರೀತಿಯ ಪರಮಾನ, ನಿ ಪ್ರೀತಿಯ ಯಜಮಾನ. ನಮ್ಮ ಮನೆಯಲ್ಲಿ ದಿನವೂ ಮಿನುಗೋ ಚೈತ್ರವೇ. ಪೆರ್ಮಾರಿ ಬತ್ತಂಡು ಪೆರ್ಮಾರಿ ಲೈಕ್ ನನ್ನ ಪನದಲ್ಲೇರು ಶಾಂತ ಸಿಸಿ ತೊಳಿತಾರೆ, ಖುಷಿ ಆಪುಂಡು ಪೆರ್ಮಾರಿ ಬಂದಾಗ. ಲೈಕ್ ನನ್ನ ಪನದಲ್ಲೇರು. ಥ್ಯಾಂಕ್ ಯು ಸೋ ಮಚ್ ನವೀನ್ ಬ್ರೋ, ಥ್ಯಾಂಕ್ ಯು. मुझे कुछ कुछ ಡ್ಯಾನ್ಸ್ ಮಾಡೋಣ ಬಾರ. ನಮ್ಮ ಮನೆಯಲ್ಲಿ ದಿನವೂ ಚಾಗೆ ಸಜ್ಜಿಗೆ. ಅದು ಹೌದಾ, ಸಜ್ಜಿಗೆ ನಿಮಗೆ? ಅದು ಆ ಪದ್ಯ ಬರುವಾಗ ನಮ್ಮ ಕಡೆ ಕೂಡ ಹಾಗೆ ಹೇಳ್ತಾರೆ. ಶ್ರೀಧರ್ ಬ್ರೋ ಬಂದರು. ಹಾಯ್ ದುರ್ಗಾ ಸಿಸ್, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಹಾಯ್ ಶ್ರೀಧರ್ ಬ್ರೋ, ವೆಲ್ಕಮ್. ಕಾಫಿ ಆಯಿತಾ, ಟೀ ಆಯಿತಾ, ತಿಂಡಿ ಆಯಿತಾ ನಿಮ್ಮದು? ಲೈಕ್ ಡನ್ ಅಂತ ಹೇಳ್ತಾ ಇದ್ದಾರೆ, ಥ್ಯಾಂಕ್ ಯು. ಮನೆಯೇ ಮಂತ್ರಾಲಯ, ಮನಸೇ ದೇವಾಲಯ. ತಿಂಡಿ ಮಾಡಬೇಕು ದುರ್ಗಾ ಸಿಸ್, ರೈಸ್ ಬಾತ್ ಅಂತ ಹೇಳ್ತಾ ಇದ್ದಾರೆ. ಹೌದಾ, ದಾದ ತಿಂಡಿ ದುರ್ಗಾ ಸಿಸ್? ನನಗೆ ದೋಸೆಯಾ? ನನಗಿದು ನೀ ದೋಸೆ. ಮನೋಜವಂ ಮಾರುತ ತುಲ್ಯ ವೇಗಂ ಜಿತೇಂದ್ರಿಯಂ ಬುದ್ಧಿಮತಾಮರಿಷ್ಟಂ ವತಾತ್ಮಜಂ ವಾನರಯುದ್ಧ ಮುಖ್ಯಂ ಶ್ರೀರಾಮಧೂತಂ ಶಿರಸಾ ನಮಾಮಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವಮರೋಗತಾ ಅಜಾಡ್ಯಂ ವಾಕ್ಪಟುತ್ವಂ ಚ ಹನುಮಾ ಸ್ಮರಣೆ ಭವೇತು. ಹಾಯ್ ಸಿಸ್ ಪನದಲ್ಲಿ ಶಾಂತ ಸಿಸ್ ಬರ್ತೀರಾ? ಹಾಯ್ ಶಾಂತ ಸಿಸ್, ವೆಲ್ಕಮ್. ಚಾ ಬರ್ಯಾರಾ? ತಿಂಡಿ ತಿಂಡರಾ? ದಾದ ತಿಂಡಿ ಹೆಲ್ತ್ ಬಂದಿದ್ದಾರಾ? ಇಲ್ಲ, ಬರಲಿಲ್ಲ, ಇನ್ನು ಬರಬೇಕು. ಚಾ ಆಡೆ ಸಿಸ್, ಆಡಿ ಎಂಕ ದೋಸೆ, ನೀರು ದೋಸೆ. ದಾದಿ ತಿಂಡಿ ಸಿಸ್, ನೀರು ದೋಸೆ. ಸಿಸ್ ಹಾಯ್ ಶಾಂತ ಸಿಸ್, ಗುಡ್ ಮಾರ್ನಿಂಗ್. ದಾದ ತಿಂಡಿಗೆ ಏನೋದಿಲ್ಲ ಶ್ರೀಧರ್ ಬ್ರೋ. ಹಾಯ್ ಶ್ರೀಧರ್ ಬ್ರೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್. ಗಗನದಲ್ಲಿ ಮಳೆಯ ದಿನ ಗುಡುಗಿನ ತನನ, ಆ ತನನ ದಿನ ಧರಣಿಯಲ್ಲಿ ಹಸುವಿನ ಜನನ. ಮಳೆನಾಡಿನ ಮಳೆ ಹಾಡಿನ ಪಿಸು ಮಾತಿನ ಹೊಸತನ ಸವಿದಿನ. ಹಾಯ್ ಶ್ರೀಧರ್ ಬ್ರೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಗುಡ್ ಮಾರ್ನಿಂಗ್ ಶಾಂತ ಸಿಸ್ ಅಂತ ಹೇಳ್ತಾ ಇದ್ದಾರೆ ನಮ್ಮ ಶ್ರೀಧರ್ ಬ್ರೋ. ದಾದಿ ತಿಂಡಿ ಶ್ರೀಧರ್ ಬ್ರೋ. ಗುಡ್ ಮಾರ್ನಿಂಗ್ ಶಾಂತ ಸಿಸ್.
ಶ್ರೀಧರ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ನಾಯಿ ಇದೆ ಎಚ್ಚರಿಕೆ ಓಲುಂಡಿ ನಾಯಿ ನಂಗೆ ರೈಸ್ ಬಾತ್ ಶಾಂತಿ ಸೂಪರ್ ಪಣದುಲ್ಲೇರು ಪೆರ್ಮರಿ ಸಪೋರ್ಟ್ ಉಂಡು ಪೆರ್ಮೈ ಸಪೋರ್ಟ್ ಉಂಡು. ಆಯ್ ನವೀನ್ ಅಣ್ಣ ಗುಡ್ ಮಾರ್ನಿಂಗ್ ಪಣದುಲ್ಲೇರು. ನಾಯಿ ಇದೆ ಎಚ್ಚರಿಕೆ ಪಣದುಲ್ಲೇರು ದಾದಾಂಡಿಗೆ ಶಾಂತಿಸ್ ದಾದಾಂಡ್ ಶ್ರೀಧರ್ ಬ್ರೋ ಸಪೋರ್ಟ್ ಉಳ್ಳೇರು. ವಸುದೇವಂ ಸುತಂ ದೇವಂ ಕಂಸಚಾನೂರಮರ್ದನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಪೆರ್ಮರಿ ಹಾಯ್ ಗುಡ್ ಮಾರ್ನಿಂಗ್ ಪನದುಲೆ ನಮ್ಮ ಶಾಂತ ಸಿಸ್. ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಮಾನಂಚಿನ ಹೊಸಗಾನ. ನಾನಿನಗೆ ನೀ ನನಗೆ ಜೀವನ ನಗುತ್ತಲಿದೆ ಬೆಳ್ಳಿ ರಥದಲ್ಲಿ ಸೂರ್ಯ ತಂದ ಕಿರಣ ಆ ಚಂದ್ರನಾಗಮನ ಭೂತಾಯಿಯ ಋತುಗಾನ ನಮ್ಮಿಬ್ಬರ ಈ ಮಿಲನ ಮಾನಂಚಿನ ಹೊಸಗಾನ. ಸುಬ್ರಹ್ಮಣ್ಯ ಅವರು ನಾಯಿ ಕಚ್ಚಿರಬೇಕು ಯಾರಿಗೆಯ ಒಂಜಿ ನಾಯಿ ಬಾರಿ ಜೋರು ತಿರ್ಗುಂಡು ಸಿಸ್ಸು ಓಡಿಯೇ ನಮ್ಮ ವೈಟಿಡ ಸೂಪರ್ ಸಪೋರ್ಟ್ ಉಳ್ಳೇರು ನಾಯಿ ಬಂದಲೇರು ಶಾಂತಿ ತೆಲ್ತೊಂದುಲ್ಲೇರು ಶಾಂತಿ ಸಪೋರ್ಟ್ ಉಳ್ಳೇರು. ಶ್ರೀಧರ್ ಬ್ರೋ ಸಪೋರ್ಟ್ ಶಾಂತಿ ಸೂಪರ್ ಬಂದಿಲ್ಲೇರು ನಾ ಶಾಂತ ಸಿಸ್ಗೆ ನಾಯಿದನೆ ಕದ ಕಟ್ಟುದು ನಾಂದಿ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ನಾಯಿ ಮರಿ ತಿಂಡಿ ಬೇಕೆ ತೀತ ಬೇಕೆ ಎಲ್ಲ ಬೇಕೆ ಕುಯ್ ನಾಯಿ ಮರಿ ಮನೆ ಪದ್ಯ ಹರುಣ ನುಂಬುದ ಶಾಲೆದ ಅಂಗನವಾಡಿದ ಪದ್ಯನೇ ವಾಪಸ್ ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ ಶ್ರೀಧರ್ ಬ್ರೋ ಅಲ್ವಾ ಶ್ರೀಧರ್ ಬ್ರೋ. ನಾಯಿ ಮರಿ ಹೇಳುವಾಗ ಅದು ನೆನಪಿಗೆ ಬರ್ತದೆ ಆ ಪದ್ಯ. ತಾಳಿ ಕಟ್ಟುವ ಶುಭ ವೇಳೆ ಕೈಯಲ್ಲಿ ಹೂವಿನ ಮಾಲೆ ಯಾರಿಗೆ ಯಾರುಂಟು ವಿಧಿ ಬರೆದಿರುವ ನಂಟು. ಶ್ರೀಧರ್ ಬ್ರೋ ಸಪೋರ್ಟು ಶಾಂತ ಸಿಸ ಅಂದು ಸಿಸ ಅನ್ನೋದಲ್ಲಿ ದುರ್ಗಾ ಸಿಸ ಹೌದು ಅನ್ನೋದಲ್ಲಿ ಶ್ರೀಧರ್ ಬ್ರೋ ನಗ್ತಾ ಇದ್ದಾರೆ. ಮಿತ್ತೆ ಉಪ್ಪಡ ಪೋಡಿಗೆ ಹಾಕೊಂಡು ನಮಗೆ ತಿರ್ತ ಹತ್ತಂಡ ಅದೇ ಶಾಂತ ಸಿಸ ಮಿತ್ತೆ ಪಡಿತೆ. ಯಾನು ಎಲ್ಯಾತೀನಿ ಯಾನು ಮಲ್ಲಾತೀನಿ ಬಟಾಣಿ ಕಡ್ಲೆನ ತಿಂದಾತೀನಿ ಯಾನು ಎಲ್ಯಾತೀನಿ ಯಾನು ತುಂಬ ಪದ್ಯ ಇತ್ತನಿಗೆ ತುಂಬ ಪದ್ಯ ಬಡ್ಬಿ. ಶಾನ್ಸಿಸ್ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಶಾನ್ಸಿಸ್, ಥ್ಯಾಂಕ್ ಯು ಶ್ರೀಧರ್ ಬ್ರೋ, ಥ್ಯಾಂಕ್ ಯು. ತುಂತುರು ಅಲ್ಲಿ ನೀರ ಹಾಡು ಕಂಪನ ಇಲ್ಲಿ ಪ್ರೀತಿ ಹಾಡು ಹಗಲಿರಲಿ ಈರುಳಿರಲಿ ನೀನಿರದೆ ಹೇಗಿರಲಿ ನನ್ನ ತುಂಬ ಹೃದಯ ನೀ ತುಂಬಿದೆ ನಿನ್ನ ಈ ತುಂಬು ಪ್ರೀತಿಯನು ಕಣ್ಣ ಹಾಡಂತೆ ಕಾಯುವೆನು. ಶಾಂತ ದಾದ ತಿಂಡಿ ತಿನ್ನಿಯಾರಿಯೇ ಸ್ಪೆಷಲ್ ದಾದೇನಿ ದೇವಸ್ಥಾನ ಪೋಯರ ಕೋಡೆ ಯಾನ್ ಕೋಡೆ ಮೆಹಂದಿ ಪೋಯೆ ಬೈಯಡಂ ಪೋನ ಲೇಟ್ ಆತನಿ ಪೂಜೆ ಪುರ ಕಲ ಬೇಗ ಆತನಿ ಆಚೆ ಕೋಡೆ ಪೂಜೆದ ವಿಡಿಯೋ ಇಲ್ಲ ಮೆಹಂದಿದುಂಡು ಅಂತದೇ ಇದೆ ಉಪ್ಪಕ್ಕಾಯ ಪಾಡುವೆ ಎಲ್ಲೇ ಪಾಡುವೆ ಇನ್ನಿತ್ತೆ ನನ್ನ ಪಾಡುದು ಇನ್ನಿತ್ತೆ ಎಡಿಟಿಂಗ್ ಮಾಡ್ಪೇರಿ ಇನ್ನೊಂದು ಚೂರು ಪೋಯರುಂಡು పోతే సిసుకోవడే పనులేరు. ఓకే ఓకే పనులేరు శాంతి సపోర్ట్ లేరు పోవ సిసుకోవాలి పోవనా
ನನಗೆ ನೀನು ನಿನಗೆ ನಾನು ನನಗೆ ಸಿಕ್ಕ ಬಲವು ನೀನು ಕೈಯ ಹಿಡಿದು ನಡೆಕೊನೆವರೆಗೂ ಜೀವ ನೀನು ಕಟ್ಟ ಮರವು ನೀನು ಜಗವು ನೀನು ಜೀವ ನೀನು ದೈವ ಕೊಟ್ಟ ವರವು ನೀನು ಬದುಕು ಪೂರ್ತಿ ದಿನ ಇರು ಜೊತೆಗೆ ಹೆಸರು ಬರೆದ ಹಾಳೆಯ ಗೆಳೆಯ ನೀನೇ ಆಗಲಿ ಹರಕೆ ಮಾಡು ಕೇಳುವೆ ಉಸಿರು ಜೊತೆಗೆ ಹೋಗಲಿ ಜೊತೆಗಿರು ಪ್ರತಿದಿನ ಮಗುವಿನ ಮನಸ್ಸಿನ ನಗು ನಗುತ್ತಿರು ಹೊಸ ಕನಸಿನ ವರ ತಂದವನೇ ನನಗೆ ನೀನು ನಿನಗೆ ನಾನು. ಅದು ನಮ್ಮ ಹಿಂದುಗಡೆದು ರಸ್ತೆಯಲ್ಲಿ ನಾಯಿ ಉಂಟು, ಅದು ಬೊಗಳುದು ಅದು. ಅಂದೆ ಸಿಸ್ ನವೀನನ್ನ ಪಂಡೇರಿ ಪೋದು ಪೋಡು ಪೋತೆ ಪೋತೆ ಪೋನ ಒಂದು ಲೇಟ್ ಆತನು ಲೇಟನ ಅಕ್ಕಲ ಪೂಜೆ ಬೇಗ ಬಯ್ಯ 6 ಗಂಟೆ ಸ್ಟಾರ್ಟ್ ಮಾಡಿದಿರಿಗೆ ಹಾಕೊಂಡು ಅಂಚೆ ಎಂಗುಲ್ ಪೋನ ಎಂಗುಲು 7:30 ಅಂಜಿ ಪೋತೀನಿ 7:10 ಮಾಡ್ತದೆ ಅಂಜಿ ಪೋತೀನಿ ಅವಳು ಪೂಜೆ ಮುಗಿದ ಆತನು ಪ್ರಸಾದ ಕೊರಿಯರೇಗ್ಲೇ ಪಕ್ಕ. ಅಯ್ಯಮ್ಮ ಬಂದಲ್ಲಿ ಏನಾಯ್ತು ಸುಬ್ರಹ್ಮಣ್ಯ ಅವರೇ? ಶಾಂತಿಸ್ ಸೋಲೋ ಅವ್ರು ಬಂದ್ರು. ಆಯ್ ಸೋಲೋ ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಶಾಂತ ಅಂತ ಆರ್ಟ್ ಕೊಡ್ತಾ ಇದ್ದಾರೆ. ಹಾಯ್ ಸೋಲೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಿದ್ದಾರೆ ಶಾಂತ. ನಾಯಿ ಇದೆ ಎಚ್ಚರಿ. ಹೌದು, ಇಲ್ಲಿ ನಮ್ಮ ಹಿಂದ್ಗಡೆ ನಾಯಿ ಇದೆ. ಅದು ಮನೆಯಲ್ಲಿ ಸಾಕು ನಾಯಿ. ಅದು ಎಂತ ಮಾಡುದಿಲ್ಲ, ಅದು ಕಟ್ಟಿ ಹಾಕಿದ್ದಾರೆ. ಬೊಗಳ್ತಾ ಉಂಟು ನಾಯಿ. ಹೌದು, ಯಾರವರ ಮನೆಗೆ ಬಂದು ಯಾರಾದ್ರೂ ಬಂದ್ರೆ ಹೊಸಬರನ್ನು ಕಂಡ್ರೆ ಅದಾಗೆ ಮಾಡ್ತದೆ. ಶಾಂತ ಅಂತ ನಗ್ತಾ ಇದ್ದಾರೆ ಸೋಲು. ನಾಯಿ ಇದೆ, ಹೌದು ನಾಯಿ ಉಂಟು ಎಲ್ಲ ಕಡೆ ಕೂಡ. ಅಯ್ಯೋ ಚೆವಿ ದಾದಿ ಇದೆಂತ ಸುಬ್ರಹ್ಮಣ್ಯ ಅವರೇ, ನನಗೆ ಅದು ಭಾಷೆ ಬರುವುದಿಲ್ಲ. ಸೋಲು ಚಾ ಆಯ್ತಾ, ಏನ್ ತಿಂಡಿ? ನಾಯಿ ಉಂಟು, ಹೌದದು ಒಳ್ಳೆ ಕಾಣಿದ ಸೊಲ್ಮೇಲು ಬರೋದಿಲ್ಲ. ಕೇಶವ್ ಬ್ರೋ ಆಯ್ ಕೇಶವ್ ಬ್ರೋ ವೆಲ್ಕಮ್. ಚಾ ಬರೀರಾ ತಿಂಡರ ಅದನ್ನು ತಿಂಡರು. ಸೋಲು ಎಂತ ತಿಂಡಿ ತಿಂದ್ರಿ ನೀವು? ಈ ಶಾಂತ ನಾಯಿ ಹುಡುಕಿ ಕೊಟ್ಟವ್ರಿಗೆ 1 ಕೋಟಿ ಬರೋದು. ಅಯ್ಯೋ ದೇವ, ಶಾಂತನ ನಾಯಿ ಹುಡುಕಿ ಕೊಟ್ಟವರಿಗೂ ಕೋಟಿ ಸಿಗ್ಬೋದಾ? ನಾಯಿ ಉಂಟು, ಹೌದೌದು ನಾಯಿ ಉಂಟು. ನಾಯಿ ಉಂಟು ಇಲ್ಲಿ. ಸೋಲು ಅಂತ ನಗ್ತಾ ಇದ್ದಾರೆ ಶಾಂತ ಅಕ್ಕ. ಸೊಲ್ಮೇಲು ಅಂತ ಹೇಳ್ತಾ ಇದ್ದಾರೆ ಕೇಶವ್ರು. ಹಾಯ್ ಕೇಶವ್ರು ಅಂತ ಹೇಳ್ತಾ ಇದ್ದಾರೆ. ಅಯ್ಯೋ ಸುಬ್ರಹ್ಮಣ್ಯ ಅವರು, ಇದು ಯಾವ ಭಾಷೆಯಾ? ನನಗೆ ಬರುವುದಿಲ್ಲ ಮಾರ್ರೆ ನಿಮ್ಮ ಭಾಷೆ. ಕೇಶವ್ ಸರ್ ನಮಸ್ತೆ ಅಂತ ಹೇಳ್ತಾ ಇದ್ದಾರೆ ಸೋಲು ಅವರು. ಶ್ರೀಧರ್ ಬ್ರೋ ಸಪೋರ್ಟು. ಶಾಂತ ಶ್ರೇಣಿ ಸಪೋರ್ಟ್ ಮೆಸೇಜ್ ಅವ್ವೇನೆ ಶಾಂತ ಸೂಪರ್ ಸಪೋರ್ಟಲ್ಲಿದ್ದಾರೆ ನಮ್ಮ ಶ್ರೀಧರ್ ಬ್ರೋ. ಶಾಂತಿಸ್ ಸೋಲೋ ಬ್ರೋ ಹರಿ ಹೋಮ್ ಅಂತ ಹೇಳ್ತಾ ಇದ್ದಾರೆ ಕೇಶವ್ ಬ್ರೋ. ಶಾಂತಿಸ್ ಸಪೋರ್ಟ್ ಉಳ್ಳೇರು, ಶ್ರೀಧರ್ ಬ್ರೋ ಸಪೋರ್ಟ್ ಉಳ್ಳೇರು. ಥ್ಯಾಂಕ್ ಯು. ತೀರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ, ತೀರಾ ಏರಿ ಅಂಬರದಾಗೆ ನೇಸರ ನಗುತ್ತಾನೆ. ಮರಗಿಡ ತೂಗ್ಯಾವೆ ಚಿಲಿಪಿಲಿ ಹಕ್ಕಿ ಹಾರ್ಯಾವೆ. ಶ್ರೀಧರ್ ಬ್ರೋ ಸಪೋರ್ಟು, ಶಾಂತಿ ಸಪೋರ್ಟು. ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಸಪೋರ್ಟು. ಥ್ಯಾಂಕ್ ಯು. ಯಾರೆಲ್ಲ ಸಪೋರ್ಟಲ್ಲಿದ್ದಾರೆ ಎಲ್ಲರಿಗೂ ಕೂಡ ಥ್ಯಾಂಕ್ ಯು. ನಾಯಿಗಳ ಮಧ್ಯೆ ನಾನೇಕೆ ಬಂದೆ ಶಿವನೇ ಅಂತ ಹೇಳ್ತಾ ಇದ್ದಾರೆ ನಮ್ಮ ಕೇಶವ್ ಬ್ರೋ. ನಾಯಿ ಬರಲಿಲ್ಲ ಇಲ್ಲಿ, ಎಚ್ಚರಿಕೆ ಅಂತ ಕೊಟ್ಟಿದ್ದಾರೆ, ಎಚ್ಚರಿಕೆ ಗಂಟೆಯನ್ನು ಕೊಟ್ಟಿದ್ದಾರೆ ನಮ್ಮ ಶಾಂತ ಸಿಸ್. ಬರಲಿಲ್ಲ ಇನ್ನು ಕೂಡ. ಸೋಲೋ ನಗ್ತಾ ಇದ್ದಾರೆ ಕೇಶವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಇನ್ನಿತ ಟಾಪಿಕ್ ನಾಯಿ ಆಣ ಅನ್ನೋದು, ಇವತ್ತಿನ ಟಾಪಿಕ್ ನಾಯಿ ಆಯ್ತಂತ. ನಾನು ನಾನೇ ಅಲ್ಲಿ ನೀನು ನೀನೇ, ನಾನು ಎಂಬುವನಿಲ್ಲಿ ನಾನಾಗಿರುವಾಗ ನಾನೇನು ಮಾಡಲಯ್ಯ ದಾಸ ಹರಿದಾಸ. ನಾನು ನಾನೇ
ಅಲ್ಲಿ ನೀನು ನೀನೇ. ಅಕ್ಕಿ ಕೊಟ್ರಪ್ಪ ಅವ್ರು ಬಂದ್ರು. ಹಾಯ್ ಅಕ್ಕಿ ಕೊಟ್ರಪ್ಪ ಅವರು, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ. ಅಯ್ಯೋ, ಎಂತ ಸೋಲು ಇದು, ನಾನು ಓದುದಿಲ್ಲ. ಅಯ್ಯೋ, ಒಂದೇ ಕಾಡೆ ಕಾಡೆ ಸುರಾಡಿ ಸೋಲು ನೋಡಿ ಅಂತ ಇಲ್ಲಿ ಕೆಳಗೆ. ಅಕ್ಕಿ ಕೊಟ್ರಪ್ಪ, ಎಂತದ ಅಕ್ಕಿ ಕೊಟ್ರಪ್ಪ, ಲೈಕ್ ಕೊಡಿ ಒಂದು. ಶಾಂತಿಸಿಸ್ ಸಪೋರ್ಟ್ ಉಳ್ಳೇರು, ಥ್ಯಾಂಕ್ ಯು ಶಾಂತಿಸಿಸ್, ಥ್ಯಾಂಕ್ ಯು. ಜೀವ ಬೀನೆ ನೀನು ಮಿಡಿತದ ಸಂಗೀತ. ಓ ಭಾವಗೀತೆ ಬಾ ನಿನುಡುಮೆಯ ಸಂಕೇತ. ಇಂದು ಮಿಲನದ ಸಂತೋಷ, ಶುಭ ಸಂದೇಶ ಸಂದೇಶ ಸಂದೇಶವು. ನಾಯಿ ಉಂಟು, ಹೌದೌದು ನಾಯಿ ಉಂಟು. ಈ ಶಾಂತಸಿಸ್ಕೊಂಡು ನಾಯಿ ಎಲ್ಲಿ ಹೋಗಿದೆ ಗೊತ್ತಿಲ್ಲ ಮಾರ್ರೆ. ನಗು ನಗುತ್ತಾ ನೀ ಬರುವೆ. ಶ್ರೀಧರ್ ಬ್ರೋ ಸಪೋರ್ಟು. ಶಾಂತಕ್ಕ ನಾಯಿನ ಎರೆಗೂ ಬಲಿಪಾಯಿರಾ ಮನೊಂದಿಲ್ಲ ಓಲುಂಟು ಗೊತ್ತಿಗೆ. ಶಾಂತಿಸಿಗಿನಿ ಕಾಡೇರಿ ನಾಯಿದ ಕನ ಕಟ್ಟಿದ್ರು ನಂದಿಗೆ. ಸರಿಗಮಕ್ಕೆ ಟ್ರೈ ಮಾಡಿ ಸಿಸ್. ಅಯ್ಯೋ, ನಮ್ಮನ್ನೆಲ್ಲ ಯಾರು ತಗೊಳ್ತಾರೆ ಸರಿಗಮಕ್ಕೆ? ನಾವಿದು ಮಾಡೋದೇ ಕಷ್ಟ, ಯೂಟ್ಯೂಬ್ ಮಾಡೋದಿಲ್ಲಿ. ನಾಯಿ ಇದೆ ಎಚ್ಚರಿಕೆ. ಬಹುಬೋಲಿ ಪ್ರಸದಲ್ಲಿದ್ದಲೇ ನಾಯಿ ಮತ್ತೊಂದೇ ಬರ್ತೀನಿ. ಸೂಪರ್ ಸಪೋರ್ಟಲ್ಲಿದ್ದಾರೆ ಸೋಲೋ. ಪ್ರಸದನ್ನ ಚಾಪರ್ಯರಾ ತಿಂಡರಾ ದಾದ ತಿಂಡಿ. ನಾಯಿ ಉಂಡು ಮೇರ್ ನಾಯಿ ಪತ್ತೊಂದೇ ಇದೆ. ಶ್ರೀಧರ್ ಬ್ರೋ ಸಪೋರ್ಟು. ಶಾಂತಿಸ್ ಪ್ರಸಾದ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ನಾಯಿ ಇದೆ ಎಚ್ಚರಿಕೆ. ಪ್ರಸಾದ್ ಬ್ರೋ ಸಪೋರ್ಟ್. ಇವತ್ತು ನಾಯಿಗಳ ಕಲರ್ ಅವ, ಎಂತ ಕಲರ್ ಅವ ಗೊತ್ತಿಲ್ಲ ನನಗೆ ಮಾರ. ಶೋಕುಂಡು ನಾಯಿ ಅಂದಿ ಮಸ್ತ್ ಲಾಯ್ಕೊಂಡವು. ಕೆಬಿ ತುಲೈತೆ ಇಂಚ ಎಂಕಲ್ಲ ನಾವು ದುಂಬಿತ್ತು. ನಾನು ಮದ್ಮೆ ಹೊಡೆದು ಬೊಲ್ದು ಕಲರ್ದ ನಾಯಿ ಇತ್ತು. ಕೆಬಿ ಪೂರ ಇಂಚ ಆಯ್ತ. ಪಣ ಕಟ್ಟುಪಾಡೊಂದು ಪಾಡ್ದು ಎತ್ತೀನಿ ಅವು ನಾಯಿನು. ಬುಡ್ಪು ಜೇಗುಳು ಬೋಡಾನ ಒಂಚೂರು ತಿರ್ಗದ್ರೆ ತಮಾರ್ಪಾವೇನು. ಪ್ರಸಾದ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಸೋಲೋ అవునతే బుడ్న అవునా ఆయన బుడుండనతే ఎంగల మమ్మల్ బస్సు పోపునతే ಹೊರೊಂಡತೆ ಬಸ್ ಒಂಜ ಬಸ್ ಉಂತದಿತ್ತು ಒಂಜಾಂಜ ಮಿತ್ತರ್ನಿ ಬಸ್ ಉಂದು ಅವನ ಬೆರಿಕೆ ಕೈದಿದ್ದು ಉಂತುದಿನಿ ಎಂಗಳು ಆ ತೆಲಿಪುರು ಪಾಪ ಅವಜ ಲೋಕದ ಎಜ್ಜಿ ಈ ನಾಯಿಂತದ್ದು. ಶ್ರೀಧರ್ ಬ್ರೋ ಸಪೋರ್ಟಲ್ಲಿದ್ದಾರೆ. ಸೋಲೋ ಬ್ರೋ ಇವತ್ತು ಯಾರು ನಾಯಿಗಳ ವಾಚ್ಮ್ಯಾನ್ ಕೇಳೋದ್ರಲ್ಲಿ ವಾಚ್ಮ್ಯಾನ್ ಇಲ್ಲ, ನಾಯಿ ಇದೆ ಎಚ್ಚರಿಕೆ ಕೇಶವ್ ಬ್ರೋ ಅಂತ ಹೇಳ್ತಾ ಇದೆ. ಯಾರೀಗ ನಾಯಿ ಅಷ್ಟು ನಾಯಿಯನ್ನು ತಂದಿದ್ದಾರೆ ಪ್ರಸಾದ್ ಬ್ರೋ, ಈಗ ವಾಚ್ಮ್ಯಾನ್ ಬೇಕಲ್ಲ, ಏನು ಮಾಡೋದೀಗ? ಕೇಶವ್ ಸರ್ ನೀವು ಆಗ್ಬಹುದು, ಪುರ್ಸತ್ತುಂಡೆ ಕೇಶವಣ್ಣರಿಗೆ ಇಂಥ ವಾಚ್ಮ್ಯಾನ್ ಐಡಿಯಾ ಮತ್ತೆ ನೀನು ಮಾಡಿ ಈ ರೀತಿ ವಾಚ್ಮ್ಯಾನ್ ಅವಡ ಅಂತ ನಾಯಿ ಇದೆ ಈ ಸಾಟಿದ್ರೆ ನಾಯಿ ಉಂಟು. ಅಯ್ಯೋ ದೇವ ಇದು ನಾಯಿ ತಗೊಂಡಿಟ್ಟು ಆಯ್ತು ನಾಯಿ ಪನ್ಪಿನಿ ನಾಯಿ ಹಬ್ಬ ಮುರಡಂಜಿಯರೇ ನಾ ಒಂಜಿ ಇಡೀ ಮೋನೆ ಪುರ ಒಂದು ಮಲ್ತು ಪಾಡ್ದುಚೆ ನಾಯಿ ಪಾ ನಾಯಿ ಪನ್ಪಿನಿ ಎಂಕ್ ಪೋಡಿಗೇನೆ ನಾಯಿ ಪಂಡ ಎಂಕುಲು ಜೋಕುಲು ಉಂಡದೆ ಬಲಿಪ್ಪೋನಟೆ ನಾಯಿ ಲೇತುಂಡು ನೆಟ್ಟೆ. ನಾಯಿ ಇದೆ ಎಚ್ಚರಿಕೆ ಪಡಸೊಳ್ಳೇರು. ಸೋಲೋ ನಗ್ತಾ ಇದ್ದಾರೆ. ಬೈಚತೇನಿ ದಾಯಿಗೆ ದಾನೆ ಪೋಡಿಗೆ ಆತಂಡ ಅಂದೆ ನಾಯಿ ಇದೆ ಎಚ್ಚರಿಕೆ. ಶಾಂತಿಸಿರಾವ್ ಸಪೋರ್ಟ್ ಮೆಸೇಜ್ ಆತನಿತ್ತು. ಓ ಗೆಳೆಯ ಜೀವನ್ ಗೆಳೆಯ ನಿಂದು ತಾಯಿ ಪ್ರೀತಿ ಕಣೋ, ಪ್ರೀತಿಗೆ ಒಂದು ಕೈ ನೋಪ ಜಾಸ್ತಿ ಕಣೋ, ಕುಚ್ಚುಕೋ 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 ನನ್ನ ಚಡ್ಡಿ ದೋಸ್ತು ಕಣ್ಣು ಕುಚ್ಚುಕೋ, ಜೀವ ತಿನ್ನ ಜಾಸ್ತಿ ಕಣ್ಣು ಕುಚ್ಚುಕೋ. ಬಾಯ್ ಬಾಯ್ ತಂಗಿ ಅಂತ ಹೇಳ್ತಾ ಇದ್ದಾರೆ ಸುಬ್ರಹ್ಮಣ್ಯ ಅವರು. ಬಾಯ್ ಸುಬ್ರಹ್ಮಣ್ಯ ಅವರೇ, ಥ್ಯಾಂಕ್ ಯು ಸೋ ಮಚ್ ಬಂದು ಲೈವ್ಗೆ ಸಪೋರ್ಟ್ ಮಾಡೋದಕ್ಕೆ ಥ್ಯಾಂಕ್ ಯು. ಸೋಲೋ ಅವರು ಸೂಪರ್ ಸಪೋರ್ಟ್ ಇದೆ, ಲೈಕ್ ಕೊಡಿ ಅಂತ ಹೇಳ್ತಾರೆ. ಚಾನ್ಸ್ ಲೈವ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾರೆ, ಸೂಪರ್ ಸಪೋರ್ಟ್ ಇದ್ದಾರೆ. ಸೋಲೋ ನಮಗೆ ಯಾವ ಕೆಲಸನೂ ಆಗ್ಬೋದು, ಈ ಲೈವಲ್ಲಿ ನೇತಾಡೋದು ಕಷ್ಟ ತುಂಬ ಅಂತ ಹೇಳ್ತಾ ಇದ್ದಾರೆ. ಹೌದೌದು
ಸಪೋರ್ಟ್ ಮಾಡಿ ಅಂತ ಲೈಕ್. ಜೋಕೆ ನಾಯಿ ಇದೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ. ನಾಯಿ ಇದೆ ಎಚ್ಚರಿಕೆ. ಜೋಕೆ ಅಂತ ಹೇಳುವಾಗ ಒಂದು ಪದ್ಯ ನೆನಪಿಗೆ ಬರ್ತದೆ. ನಾಯಿ ಇದೆ ಜೋಕೆ ನಾನು ಬಳ್ಳಿಯ ಮಿಂಚು, ಕಣ್ಣು ಕತ್ತಿಯ ಅಂಚು, ಬಲೆಗೆ ಬಿದ್ದಾಗ ನೀ ಅರಿವೆಯೇ ಸಂಚು, ಸೊಂಟ ಬಳುಕುವಾಗ ಉಯ್ಯಾಲೆಯಾಡುವಾಗ ಉಲ್ಲಾಸ ಪಡು ನೀನಾಗ, ದುಂಟು ನಗೆಯ ಬಾಣ. ಶಾಂತಿಸ್ ಡ್ಯಾನ್ಸ್ ಮಾಡ್ತಂದಲ್ಲ ಶ್ರೀಧರ್ ಬ್ರೋ ಅಂತ ನಗ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಶಾಂತಿಸ್ ಅಂತ ನಗ್ತಾ ಇದ್ದಾರೆ. ಹಾಗಾದ್ರೆ ನೀವೇ ಆಗ್ಬೋದು ವಾಚ್ಮ್ಯಾನ್. ಯಾರು ನಾನಾ? ಇವರು ಕೇಶವಣ್ಣ. ಹೌದೌದು, ಅವರಿಗೆ ಯಾವ ಕೆಲಸ ಕೂಡ ಆಗ್ಬಹುದಂತೆಲ್ಲ. ಯಾವ ಕೆಲಸ ದೊಡ್ಡದಲ್ಲ, ಯಾವ ಕೆಲಸ ಚಿಕ್ಕದಲ್ಲ ಅಲ್ವಾ. ಒಂಜಿ ಕೆಲಸ ಮಾಡ್ಕೊಡತ್ತೆ. ಸೋಲೋ ಅವರು ಸಪೋರ್ಟ್ ಅಲ್ಲಿದ್ದಾರೆ. ಶಾಂತಿಸ್ ಲೈಕ್ ಕೊಡಿ ಅಂತ ಹೇಳ್ತಾ ಇದ್ರು. ಹೌದೌದು, ಲೈವ್ಗೆ ಒಂದು ಲೈಕ್ ಕೊಡಿ ಆಯ್ತಾ. ಯಾರೆಲ್ಲ ಬಂದಿದ್ದೀರಿ ಎಲ್ಲರೂ ಒಂದೊಂದು ಲೈಕ್ ಕೊಡಿ. ಚೆಲುವೆಯ ಅಂದದ ಮುಗಕ್ಕೆ ಕಣ್ಣೇ ಭೂಷಣ, ನಲಿಯುತ್ತ ಬಾಳುವ ಮನೆಗೆ ಎಣ್ಣೆ ಭೂಷಣ. ಕೇಶವನ ಮಾಧವನ ಏರು ಗೊತ್ತು. ಕೇಶವ ಮಾಧವಪುರ ಒಂಜಪ್ಪುದರಿ ಶಾಂತಸಿಸ್. ಕೇಶವ ಮಾಧವ ಮುರಳಿ ಮೋಹನ ಪೂರ ಕೃಷ್ಣನ ಪುದರ್ ಪೂರ. ಸೋಲೋ ಬ್ರೋ, ನಿಮಗೆ ನಾನು ವಾಚ್ಮ್ಯಾನ್ ಇಷ್ಟವಾದರೆ ಸರಿ ಜಾಬ್ಗೆ ಸೇರಿಸಿ. ವಾ ನನ್ನ ಲೈವಲ್ಲಿ ಜಾಬ್ ಕೂಡ ಸಿಗ್ತದೆ ನೋಡಿ ಅಂತ. ಇನ್ನು ಜಾಬ್ ಕೊಡುದು ಎಲ್ಲರಿಗೂ ಕೂಡ. ನಾಯಿದೆ ಎಚ್ಚರಿಕೆ, ಎಂಕು ಗಡಿ ಎಚ್ಚರಿಕೆ ಕೊರೊಂದಲ್ಲೇನು ಶಾಂತಸಿಸ್. ನಾಯಿದೆ. ಶಾಂತ, ನಿಮ್ಮ ನಾಯಿ ಕೇಶವ ಸರ್ ಹತ್ರ ಬಿಡಿ ಅಂತ ಹೇಳ್ತಾ ಇದ್ದಾರೆ. ಹೌದೌದು, ಸೂಪರ್ ಸಪೋರ್ಟ್ ಅಲ್ಲಿದ್ದಾರೆ. ಶಶಿ ಬ್ರೋ ಇತ್ತೀರಿ ಕೋಡೆ ನವೀನ್ ಬ್ರೋ ಅಣ್ಣನ ಲೈವ್ಡು ಅಣ್ಣನ ಹೆಂಗೆ ಮೆಸೇಜ್ ಮಲ್ದಿತ್ತೀರು. ಎನ್ನ ಒಂಜಿ ವಿಡಿಯೋಗೆ ಮೆಸೇಜ್ ಮಲ್ದಿತ್ತೀರಿಗೆ ಉಲ್ಲೆ ಬಂಡೇರಿ ಅನ್ನು. ಶ್ರೀಧರ್ ಬ್ರೋ ಸಪೋರ್ಟ್ ಅಲ್ಲಿದ್ದಾರೆ. ನಿಖಿಲ್ ಅವರು ಬಂದರು. ಹಾಯ್ ನಿಖಿಲ್ ಅವರೇ, ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಹೌದು ಸೋಲು ಅಂತ ಹೇಳ್ತಾ ಇದ್ದಾರೆ. ನಾಯಿ ಇದೆ ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ. ನಾಯಿ ಬರೀಯರೆ ಪಂಡ್ಯ ಲೈವ್ಗು ಅಂದೆ ಇತ್ತೀರು ಎಂಕ್ ಕೊಡೆ ವಿಡಿಯೋ ಕಮೆಂಟ್ ಬಂದಿರಾರು. ಸಾಲು ತಿನ್ನವೇ ನಿನ್ನ ಹಾಗೆ ಮತ್ತೆ ಬೇರೆ ಇಲ್ಲವೇ. ಬರೀಯರೆ ಪಂಡೆ ಲೈವ್ಗೆ ಅಂದೆ ಯಕ್ಷಗಾನ ನಿದ್ದೆಯಲ್ಲಿದ್ದೆ ಅಂತ ಹೇಳ್ತಾ ಇದ್ರು. ನಿದ್ದೆಯಿಂದ ಎದ್ದು ನಮಗೆ ಸಪೋರ್ಟು ಅಲ್ವಾ. ಥ್ಯಾಂಕ್ ಯು ಸೋ ಮಚ್ ನಿಖಿಲ್ ಅವರೇ. ನೀವು ನಿದ್ದೆಯಲ್ಲಿ ಕೂಡ ನಮ್ಮೊಂದು ಲೈವಿಗೆ ಬಂದು ಸಪೋರ್ಟ್ ಮಾಡ್ತೀರಲ್ಲ, ಅದುವೇ ನಮಗೆ ದೊಡ್ಡ ವಿಷಯ. ಥ್ಯಾಂಕ್ ಯು. ಶ್ರೀಧರ್ ಬ್ರೋ ಸೂಪರ್ ಸಪೋರ್ಟಲ್ಲಿದ್ದಾರೆ. ಶಾಂತಕ್ಕ ಡಬಲ್ ಮೀನಿಂಗ್ ಕೇಶವ ಹತ್ತು ಒಂಜೆ ಪುದರ್ ಒಂಜೆ ಐಡಿ ಒಂಜೆ ಮನಸ್ಸು ಅವು ಏ ಫಲ ಚೇಂಜ್ ಆಪುಜಿ ಅಕ್ಕ ಪನೊಂದುಲ್ಲೇರು ಏತಿ ಎಡ್ಡೆ ಪಾತೆರ ಕೇಶವಣ್ಣ ದಾದಿ ಕೇಶವಣ್ಣ ಒಂದು ನಮ್ಮ ಒಂದಿತ್ತು ಎನ್ನ ನಾಟಕದ ಡೈಲಾಗ್ ಅವೇ. ನಾಯಿ ಇದೆ ಎಚ್ಚರಿಕೆ. ಆಹಾ ಚುಮ್ ತಕ್ಕ ಚುಮ್ ತಕ್ಕ ಚುಮ್ ತಂದನನ ಇವಳು ಜೋಗದ ತಂಗಿ ಚೆಲುವನು ನುಂಗಿ ಬಂದವಳ. ಏನಿದು ಬಿಗುಮಾನ ಕಣ್ಣಿಗೆ ವರದಾನ, ಯಾರದೋ ಈ ಸ್ವಪ್ನ ನಿನ್ನ ನೋಡಿ ಏನೋ ಸಂತಸ, ನಿನ್ನಂತೆ ನಾನು ಆಗೋ ಇಂಗಿತ. ಇವತ್ತು ದೇವಿ ಮಹಾತ್ಮೆ ಯಕ್ಷಗಾನ ಹೆಕ್ಕರಿನಲ್ಲಿ. ಹೌದಾ, ಹೆಕ್ಕರಿನಲ್ಲಿ ದೇವಿ ಮಹಾತ್ಮೆಯ ನಮ್ದು ಇಲ್ಲಿ ಯಾವಾಗನೂ ಇದೆಯಾ? ಯಾವಾಗ ಗೊತ್ತ, ಜನವರಿಯಲ್ಲಿ ಇದೆ ಇಲ್ಲಿ. ವರ್ಷ ಆಗ್ತದಲ್ಲ ಅದು ಯಕ್ಷಗಾನ ಇದೆಯಾ?
ಕಟೀಲ್ನವರದ್ದೇ. ಅದು ಎಷ್ಟನೇ ತಾರೀಕು ಅಂತ ಗೊತ್ತಿಲ್ಲ, ಬಹುಶಃ ಜನವರಿಯಲ್ಲಿ ಮೊದಲ ವಾರದಲ್ಲಿ ಬರ್ಬೋದು. ಸೂಪರ್ ಸಾಂಗ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಶಾನ್ಸಿಸ್. ಶ್ರೀಧರ್ ಬ್ರಾನ್ ಅಂತ ಹೇಳ್ತಾ ಇದ್ದಾರೆ, ಸೂಪರ್ ಸಪೋರ್ಟಲ್ಲಿದ್ದಾರೆ. ಶ್ರೀಧರ್ ಬ್ರೋ, ನಾನು ಎಂಡ್ ಮಾಡಿದ್ದು ನಿಮಗೆ ಮೆಸೇಜ್ ಹಾಕಲೇ ಇಲ್ಲವಾ, ಸ್ವಲ್ಪ ಬ್ಯುಸಿ ಇದ್ದೆ, ಮತ್ತೆ ಹಾಕ್ತೇನೆ ಮೆಸೇಜ್. ಸೋಲೋ ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಸೋಲೋ ಅವರು ಆನ್ ಅಂತ ಹೇಳ್ತಾ ಇದ್ದಾರೆ. ओ मेरी सोना रे सोना रे सोना रे, दे दूंगी जान जुदा मत होना रे, मैंने तुझे जरा देर पे जाना, ओ बाकसूर खफा मत होना रे, ओ मेरी सोना रे सोना रे सोना रे. ಸೋಲೋ ಅವರು ಆನ್ ಅಂತ ಹೇಳ್ತಾ ಇದ್ದಾರೆ. ಥ್ಯಾಂಕ್ ಯು ಸೋಲೋ ಅವರೇ. ಓಕೆ ದುರ್ಗಾ ಸಿಸ್ ಅಂತ ಹೇಳಿ, ಶಾಂತಿ ಸೂಪರ್ ಅಂತ ಹೇಳ್ತಾ ಇದ್ದಾರೆ. ಲೈಕ್ ಕೊಡಿ ಅಂತೇಳಿ. ಹೌದೌದು, ಲೈಕ್ ಕೊಡಿ. ಮೇರೆ ಹಾಥ್ ಮೇ ತೇರಾ ಹಾಥ್ ಹೋ, ಸಾರಿ ಜನ್ನತೆ ಮೇರೆ ಸಾಥ್ ಹೋ, तुम जो पास हो फिर क्या ये जहां, तेरे प्यार में हो जाऊं पना. ವಾಸ್ತವ ಅವರು ಯೋಚನೆ ಮಾಡ್ತಾ ಇದ್ದಾರೆ. ಏನಾಯ್ತು ವಾಸ್ತವ ಅವರೇ, ಎಂತಾಯ್ತು ವಾಸ್ತವ ಅವರೇ? ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ? ಮಂಗಳೂರು ಸುತ್ತಕೊಂಡು ಜನವರಿ ಕಟೀಲು ಮೇಳ 7, ಮಂಗಳೂರು ಜನವರಿಯಲ್ಲಿಯಾ ಮೇಳ 7? ಹೊಸತ್ತು ಮೇಳವಾ? ಹೊಸಬ್ರು ಹಾಯ್ ಅಂತ ಹೇಳ್ತಾ ಇದ್ದಾರೆ. ಶಾಂತಕ್ಕ ಈರು ಪಣ್ಣಿನ ಸರಿ ಅದುಪ್ಪೆಲ್ಲ ಯಾವು ಏರು ಕೇಶವೇ ಏರು ಮಾಧವೇ ಏರು ಹುಡೂರಿಯನ ಎಂಕು ಗೊತ್ತಜ್ಜಿ ಮನದೊಲ್ಲೇರು ನಾಯಿ ಇದು ಎಚ್ಚರಿಕೆ ಹೊಸಬ್ರು ಅಂತ ಹೇಳ್ತಾ ಇದ್ದಾರೆ. ಸಾಧಿಸಿ ನಾಯಿ ನುಜಿ ಮುಲ್ಪುಜೇರಿಯ ಹಾಯ್ ವಾಸಬ್ರೋ, ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಹಾಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಕೇಶವ ಮಾಧವ ಮುರಳಿ ಲೋಲ ಪೊಲ್ಲು ರೂಪ ನಮ್ಮ ಕೃಷ್ಣನ ಉಡುಪಿಡ ನೆಲೆಯಾಯಿನ, ಪಡಾಯಿ ಮೋನೆ ಪಾಡಿನ ಪಡಾಯಿ ಮೋನೆ ಪಾಡಿನ, ದೇವಕಿ ವಸುದೇವರೆ ನಾಷ್ಟ ಕುಮಾರೇ, ನಂದ ಗೋಕುಲುಡು ಮೆರೆಯಿನ ನಂದ ಕಿಶೋರೆ, ಕೃಷ್ಣ ದೇವಕಿ ವಸುದೇವರೆ ನಾಷ್ಟ ಕುಮಾರೇ, ನಂದ ಗೋಕುಲುಡು ಮೆರೆಯಿನ ನಂದ ಕಿಶೋರೆ, ಕೇಶವ ಮಾಧವ ಮುರಳಿ ಲೋಲ. ಕೇಶವ್ ಬ್ರೋ ಗುಡ್ ಮಾರ್ನಿಂಗ್ ಪನದುಲ್ಲೇರು. ನಮ್ಮ ನವೀನ್ ಬ್ರೋ ಹಾಯ್ ಬ್ರೋ ಅಂತ ಹೇಳ್ತಾ ಇದ್ದಾರೆ. ವಾಸ್ತವ್ ಬ್ರೋ ಹಾಯ್ ವಾಸ್ತವ್ ಬ್ರೋ ಗುಡ್ ಮಾರ್ನಿಂಗ್ ಅಂತ ಹೇಳ್ತಾ ಇದ್ದಾರೆ. ಶ್ರೀಧರ್ ಬ್ರೋ ಶಾಂತಸಿಸ್ ಸಪೋರ್ಟು ನಾಯಿದ್ದು ಹೆಸರು ಹೇಳ್ತಾ ಇದ್ದಾರೆ. ಶಾಂತಕ್ಕ ಎನ್ನ ಇರೆಗ್ ಬೇಜಾರಾಂಡ, ಎನ್ನ ಮನಸ್ಸಿಗೆ ಇರೆಗ್ ಬೇಜಾರಾಂಡ, ಸಾರಿ ಶಾಂತ ಸಿಸ್ರ ಪಣದಲ್ಲಿ ನಾಯಿ ನೆಲ್ಲಕ ನೆಂದಲ್ಲ ಬುದ್ಧಿ ಇಜ್ಜಿ ಬರೋದಿಲ್ಲೇರು. ಅಯ್ಯೋ ದೇವ್ರೆ. ನವೀನ್ ಅಣ್ಣ ಗುಡ್ ಮಾರ್ನಿಂಗ್ ಪಣದಲ್ಲಿ ಸೂಪರ್ ಸಪೋರ್ಟ್ ಇದ್ದಾರೆ. ನಾಯಿ ಎಚ್ಚರಿಕೆ ಅಂತ ಹೇಳ್ತಾ ಇದ್ದಾರೆ. ಶಾಂತ ಸಿಸ್ ಸೂಪರ್ ಹೌದಾ ಸಿಸ್ ಅಂತ ಹೇಳ್ತಾ ಇದ್ದಾರೆ. ಇಜ್ಜಿ ಕೇಶವ್ ಬ್ರೋ ಅರೆಗೆ ಶಾಂತ ಸಿಸ್ ಬೇಜಾರಿಚ್ಚಿ. ಶಾಂತ ಸಿಸ್ ಮಾತಿರ್ಗಲ ಸಪೋರ್ಟ್ ಮಾಡ್ಬೇಕು ಪೋಪೇರು ಕೇಶವಣ್ಣ ಇರ್ಲಕ್ಕನೆ. ಕೇಶವ್ ಬ್ರೋ ಲಕ್ಕನೆ ಶಾಂತ ಸಿಸ್ಲ ಮಾತಿರ್ಗಲ ಸಪೋರ್ಟ್ ಮಾಡ್ಬೇರು. ವಾಸ್ತವ್ ಬ್ರೋ ಲಂಚೇರಿ ಮಾತಿರ್ಲ. ಶ್ರೀಧರ್ ಬ್ರೋ ಮೂಲಿತ್ತು ಏರ್ ಪೂರ ಬರ್ಪಿರ್ತಿಲ್ಲ ನನ್ನ ಅಕ್ಕಳು ಪೂರ ಮಾತಿರ್ಗಲ ಸಪೋರ್ಟ್ ಮಾಡ್ಬೇರು. ಬೇಜಾರ್ದ ನರಂಬೆ ಇಜ್ಜಿ ಕೇಶವ್ ಅವೇನು ಕಟ್ಟು ಮಲ್ದನೆ ಅಪ್ಪನೇ ಅದಿ ಬೇಜಾರ್ದ ನರಂಬಿ ಕಟ್ಟು ಮಲ್ದೇವೆ ಇದ್ದೀನಿ. ಬಿಸಿ ಸಿಸ್ ಫುಲ್ ಸಂಗೀತ. ಓಕೆ ವಾಸ್ತವ್ ಬ್ರೋ ಥ್ಯಾಂಕ್ ಯು ಸೋ ಮಚ್. ಬಿಸಿ ಇದ್ರು ಕೂಡ ನೀವು ಬಂದೊಂದು ಲೈಕ್ ಕೊಟ್ರಲ್ಲ, ಥ್ಯಾಂಕ್ ಯು ಸೋ ಮಚ್. ಶಾಂತ ಸಿಸ್ ಟಿಫಿನ್ ಅಂತ ಕೇಳ್ತಾ ಇದ್ದಾರೆ. ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ನಕ್ಕು ನೀ ಸೆಳೆದಾಗ
ಇನ್ನು ಖಾಲಿ ಒಂದೇ ಗಂಟೆದ ಲೈವ್, ನನಗೆ ಅರ್ಧ ಗಂಟೆ ಉಂಡು ಆತೆ ಬಕ್ಕ ಸೀದಾ ಎಂಡ್ ಲೈವ್. ದಿರ್ ದಿರ್ ದಿಲ್ಲ ನನ್ನ ದಿರ್ ದಿರ್ಗಿನ ತೋಂ, ದಿರ್ ದಿರ್ ದಿಲ್ಲ ನ ತತ್ತರಿ ತರಿಗಿನ ತೋಂ. ಇನಿ ಲೈವ್ಗೆ ಬನ್ನಗನೆ ಲೇಟ್ ಮಾರ್ರೆ, ಕೋಳೆದ ಬೇಗ ಬೈಚಿ. ಶೃಂಗಾರ ರಸದ ಕವನ ಬೆರೆತಾಗ ಸರಸ ಜನನ, ಅನುರಾಗ ಆಸೆಗಳಿಗೆ ಎದೆಯಲ್ಲಿ ದಿರನ ದಿರನ, ನಮ್ಮ ಪ್ರೇಮ ಶಕುನ ಜಗ ತುಂಬೋ ಬರತಂದಿನ. ದಿರ್ ದಿರ್ ದಿಲ್ಲ ನನ ದಿರ್ ದಿರ್ಗಿನ ತೋ. ಪೊಣ್ಣುಲು ಏತನೆಲ್ಲ ನಾಚಿಕಿಜ್ಜಿ ನಾಯಿ ಪಣೊಂದಿಲೆ ನಾಯಿ ಎಚ್ಚರಿಕೆ. ಶಾಂತ ನಾಯಿಯನ್ನು ಕಾಯುವುದು ನಾನು ಬಂದೇ ಇಲ್ಲ. ಶಾಂತ ನಾಯಿಯನ್ನು ಕಾಯುವುದು ನಾನು ಬಂದೇ ಇಲ್ಲ ಬರೋದಿಲ್ಲೇರು. ಹೌದು ಸೋಲು ಅಂತ ಹೇಳ್ತಾ ಇದ್ದಾರೆ. ಸೋಲುವೆ ನಿನ್ನ ಪ್ರೀತಿಯ ಮುಂದೆ ಇಡದೆ ಯಾವ ಲೆಕ್ಕನೇ, ದೇವರ ಮುಂದೆ ಬಿಡುವೆ ನಾನು ಏಳೆಲು ಜನುಮ ನಿನ್ನನ್ನೇ. ನಾನು ಸಪೋರ್ಟ್ ಕೊಟ್ಟಷ್ಟು ಜನ ಬಂದಿದ್ದು ಇವತ್ತು ಮೋನೋ ಆಗ್ತಾ ಇತ್ತು ಚಾನಲ್. ಡ್ಯೂಟಿ ಇರುವಾಗ ಏನು ಮಾಡೋಕೆ ಆಗಲ್ಲ. ಮನೆ ಜವಾಬ್ದಾರಿ ಸ್ವಲ್ಪ ಕೊಟ್ಟಿದ್ದಾರೆ, ಮುಂಚೆ ಅಪ್ಪ ನೋಡಿಕೊಳ್ತಾ ಇದ್ರು. ಹೌದೌದು, ಮನೆ ಜವಾಬ್ದಾರಿ ತಗೊಳ್ಬೇಕಲ್ಲ ಅಲ್ವಾ. ರಮೇಶ್ ಅವರು ಬಂದರು. ಹಾಯ್ ರಮೇಶ್ ಅವರೇ, ವೆಲ್ಕಮ್. ರಮೇಶ್ ಅವರೇ, ಲೈವಿಗೆ ಒಂದು ಲೈಕ್ ಕೊಡದಿದ್ರೆ ಒಂದು ಲೈಕ್ ಕೊಡಿ ಆಯ್ತಾ. ಸಬ್ ಆಗದಿದ್ರೆ ಒಂದು ಸಬ್ ಆಗಿ. ಮತ್ತೆ ನಿಮ್ದು ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಕಾಗೆ ಇದೆ ಎಚ್ಚರಿಕೆ. ಹೌದೌದು, ಕಾಗೆ ಕೂಡ ಇದೆ, ನಾಯಿ ಕೂಡ ಇದೆ. ಶ್ರೀಧರ್ ಬ್ರೋ ಅಂತ ನಗ್ತಾ ಇದ್ದಾರೆ. ಶಾನ್ಸಿಸ್ ಶ್ರೀ ಬ್ರೋ ಟಿಫಿನ್ ಅಂತ ಹೇಳ್ತಾ ಇದ್ದಾರೆ. ನಾಯಿ ಇದೆ ನಾಯಿ ಇದೆ ನಾಯಿ ಇದೆ ಅಂತ ಹೇಳ್ತಾ ಇದ್ದಾರೆ. ನಾಯಿ ಮರಿ ಅದುವೇ ಬರ್ತದೆ ನನಗೆ ಪದ್ಯ. ಕಾಗೆ ಬಂತ ಈಗ, ಇಜ್ಜಿ ಕಾಗೆ ಬೈಜ್ಜಿ ಹೆಂಗಲ್ಲ ಕಕ್ಕೆ ಬೈಜಿ. ಕೂಗು ಕೂಗು ಕೋಗಿಲೆ ಕೂಗಿದೆ ಯಾಕಂತೀಯ, ನಿನ್ನ ಸೂಳಿದೆ ಏನಂತೀಯ, ಪ್ರೀತಿ ಬಂತು ಅದಕ್ಕೀಗ ಅದರಿಂದ ಹೊಸರಾಗ. ರೈಸ್ ಬಾತ್ ವಾಸ್ತವ್ ಬ್ರೋ. ಶಾಂತ ಸಿಸ್ ಟಿಫಿನ್ ಓಕೆ ಬಾಯ್ ಅಂದರೆ ಬಾಯ್ ನವೀನ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಬರ್ತದೆ ನಾನು ಲೈಕ್ ಕೊಡ್ದು ಸಪೋರ್ಟ್ ಮಾಡ್ತೀನಿ. ಥ್ಯಾಂಕ್ ಯು. ಇನಿ ಲೈವ್ ಉಂಡೆ ನವೀನ್ ಬ್ರೋ. ಇನಿ ಒಂಜಿ ಇನಿ ಬೇಗ ಪೋದು ಬರ್ಪ. ಇನಿ ದೇವಸ್ಥಾನ ಪೋಯರುಂಡು, ಬೇಗ ಪೋದು ಬರ್ಪ. ದುರ್ಗಾ ಸಿಸ್ ಟಿಫಿನ್ ಅಂತೇಳಿ ಪೋವ ವಾಸ್ತವ್ ಬ್ರೋ. ನಿಮ್ಮದು ಅಕ್ಕಿ ನಾಯಿಗೆ ಪಿನ್ ಮಾಡಿ, ಅಕ್ಕ ನಾಯಿಗೆ ಪಿನ್ ಮಾಡಿ. ಓ ದೇವರೇ, ನಾಯಿಗೆ ಪಿನ್ ಮಾಡಿದ್ರೆ ಮತ್ತೆ ತೆಗಿಬೇಕಂತೆ ಅಪ್ಪ, ಹಾಗೆ ಹೋಗ್ಬಾರ್ದಂತೆ. ನನಗೆ ಪಿನ್ ತೆಗಿಲಿಕ್ಕೆ ನೆನಪಾಗೋದಿಲ್ಲ. ನಾವು ಶಾಂತ ಸಿಸ್ಗೆ ಪಿನ್ ಮಾಡಬೇಕೀಗ. ಬೋಡೆ ಶಾಂತ ಸಿಸ್ ಪಿನ್ ಬೋಡ ಬೇಡ ಅಲ್ಲ. ಇಡ್ಲಿ ಪನದುಲ್ಲೇರು, ಇಡ್ಲಿ ನನಗೆ ನಿನ್ನೆ ಇಡ್ಲಿ. ಪನದುಲ್ಲೇರು. ಓಕೆ ಓಕೆ ನವೀನ್ ಬ್ರೋ. 8:15 ತಾಯಿ ತುಂಬ ಬರ್ಪೆಂಗ್. ದೊಡವ ದೊಡವ ದೋಸೆ ಕೊಡು, ಚಿಕ್ಕವ ಚಕ್ಲಿ ಕೊಡು, ನಮ್ಮಪ್ಪ ರಾಜ ಕೊತ್ತಂಬರಿ ಬೀಜ ಸಾರ್ಗಕ್ಕೋ ಸೊಪ್ಪು, ನೀವು ಮಾಡೋ ತಪ್ಪು ಗಿಲ್ಲಿ 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 ಏನ್ ದಬಾಕಿದ್ಯಾ ಇಲ್ಲಿ. ಕೆವಿತೆ ಸೋಕೊಂಡು ಸಿಸ್. ಥ್ಯಾಂಕ್ ಯು ಶಾಂತ್ ಸಿಸ್, ಥ್ಯಾಂಕ್ ಯು ಸೋ ಮಚ್. ಸುಜಿತ್ ಅಮೀನ್ ಬತ್ತೀರ. ಹಾಯ್ ಸುಜಿತ್ ಅಮೀನ್, ವೆಲ್ಕಮ್. ಗುಡ್ ಮಾರ್ನಿಂಗ್ ಪನದಲ್ಲೇರು. ಗುಡ್ ಮಾರ್ನಿಂಗ್ ಸುಜಿತ್ ಅಮೀನ್. ಚಾ ಪರಿಯಾರ ತಿಂಡಾರ ಯಾವುದು ತಿಂಡಾರು? ನಾಯಿ ಇದೆ ಎಚ್ಚರಿಕೆ ಪನದಲ್ಲೇರು. ಚಾ ಪರಿಯಾರ ಯಾನ್ ಪರಿಯ ಚಾ ಈರ್ ಪರಿಯಾರ ಎಂಕ ದೋಸೆ ಸಿಸ್ ಮನದಲ್ಲೇರು. ದಾದಿ ಗಿಲ್ಲಿ ಗಿಲ್ಲಿ ಅವ್ರ ಅಪ್ಪನೇ ಮಾಡಿ ಗಿಲ್ಲಿ ಗಿಲ್ಲಿನ. ಓಕೆ ಬಾಯ್ 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 ವಾಸ್ತವ್ ಬ್ರೋ. ಥ್ಯಾಂಕ್ ಯು ಸೋ ಮಚ್. ಈ ಬೆದರು ಗೊಂಬೆಗೆ ಜೀವ ಬಂದಿರುವ ಹಾಗಿದೆ, ಹೆಚ್ಚೇನು ಹೇಳಲಿ ಹುಚ್ಚೆ ಹೆಚ್ಚಾಗಿ ಹೋಗಿದೆ. ಬಾಯ್ ವಾಸ್ತವ್ ಬ್ರೋ ಅಂತ ಹೇಳ್ತಾ ಇದ್ದಾರೆ ಶಾಂತ ಸಿಸ್.
ಶಾಂತ ಸಿಸ್, ನಾಯಿಗೆ ಹೆದರಬೇಡಿ ಬಾಯ್ ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅವರಿಗೆ ನಾಯಿದು ಸ್ವಲ್ಪ ಕನಸು ಕಂಡಿದ್ದರೆ ಕಾಣ್ಬೇಕು ಅವರು. ಕನ ಕಟ್ಟಿದಂದು ತೋಜುಡಾರೆಗೆ ಅಂಚಾರ್ ನಾಯಿದನೆ ಪಾತಿರ್ಲಿ ಶಾಂತ ಸಿಸ್. ಕೊಂಜೋ ನಕಲು ತೂಪಿನಿ ಅವೆಗೆ ಬಿತ್ತ ಸಾರಿ ಒಕ್ಕ ಅವಂದ್ ಕೆಬಿತ ಸಾರಿ ಕೆಕ್ಕೆ ಯಾನಂಜಿ ಕೆಬಿತ ತೂಪಿನಿ ಫಸ್ಟ್. ಆಯ್ತು ವಾಸ್ತ ಬ್ರೋ ಅಂತ ಹೇಳ್ತಾ ಇದ್ದಾರೆ. ಬಕೋಲ್ ಹೆಂಕೊಂಡ ಜಾನಿ ಕೆಬಿತ ಮಲ್ಲ ಕೆಬಿತ ಓಲುಂಡು ಒಂದು ಪೋಪಿನ ಜಾತ್ರೆ ಪುರ ಪೋಂಡ ಮಾತ್ರ ತೈಕ್ಲ ರೇಟ್ ಜಾಸ್ತಿ ಆತನ ಮಾತೆ ಲವೇನೆ ದಿಪ್ಪಿರತ್ತೆ ದುಮ್ಮಳ ಕಡಿಮೆ ಇತ್ತನ ಮಾರೆ ಯಾನು ಒಡ್ತಿದ್ದೆ ತೊಂದಿತ್ತಿನತ್ತೆ ಇತ್ತೆ ಪೂರೆ ಲವ್ವೇ ದಿಪ್ಪಿದ್ ಅಂಚ ರೇಟ್ ಜಾಸ್ತಿ ಆತನ ತೈಕ್ಲ. ನಗು ನಗುತ್ತಾ ನೀ ಬರುವೆ ನಗುವಿನಲೇ ಮನಸೆಳೆವೆ ನಗು ನಗುತ್ತಾ ನೀ ಬರುವೆ ಈ ಪಾಪಿ ಜನರ. ಸುಜಿತಾ ಮೀನ್ ಯಾಕೆ ಅಳುವುದು ನೀವು? ಬಾಲ್ದಿ ಓಡಿ ಆ ಬಾಲ್ದಿ ಲೆಕ್ಕ ಕೆಬಿತಿತ್ತು ನಾವೆಲ್ಲ ದೆತೋನು ವ್ಯಾನ್ ಅಂಚಿಂದ ಸ್ಟೈಲ್ ಬತ್ತನ ದೆತೋನು ಗೊಂಜಿ ಬಾಲ್ದಿದ ಲೆಕ್ಕ. ಸುಜಿತಾ ಮೀನ ದಾಯ ಬುಳಿಪು ನೀರು ನಾಯಿ ಇದೆ ಎಚ್ಚರಿಕೆ. ಪ್ರದೀಪ್ ಸಾಗರ್ ಬಂದರು. ಹಾಯ್ ಪ್ರದೀಪ್ ಸಾಗರ್ ಅವರೇ, ವೆಲ್ಕಮ್. ಲೈವ್ಗೆ ಒಂದು ಲೈಕ್ ಕೊಡಿ. ಲೈಕ್ ಕೊಡೋ ಸಬ್ಬಾಗದಿದ್ರೆ ಒಂದೊಂದು ಸಬ್ಬಾಗಿ ಆಯ್ತಾ? ಸಬ್ಬಾಗದಿದ್ರೆ ಮತ್ತೆ ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಸಾಗರ್ ಅವರೇ ಎಂತ ತಿಂಡಿ? ಜನುಮದ ಗೆಳತಿ ಉಸಿರಿನ ಒಡತಿ ಮರೆತರೆ ನಿನ್ನ ಮಡಿವೆನು ಚಿನ್ನ. ಥ್ಯಾಂಕ್ ಯು ಶಾಂತಿಸ್. ಒಂದೇ ಒಂದು ಸಾರಿ ಕಣ್ಮುಂದೆ ಬಾರಿ ಕಣ್ಣ ತುಂಬ ನಿನ್ನನ್ನು ನಾ ತುಂಬಿಕೊಂಡಿಹೇನು ನಿನ್ನಿಂದ ನನ್ನನ್ನು ನಾ ಕಂಡುಕೊಂಡೆನು ನೀ ಯಾರೋ ಕಾಣೆನು ನನ್ನೊಳ ನೀನು ಒಂದೇ ಒಂದು ಸಾರಿ. ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ ಕುಣಿದಾಡುಬಾರೆ ನನ್ನಲ್ಲಿ ಒಲವನ್ನು ಚೆಲ್ಲಿ. ಸ್ವಲ್ಪ ಕಲ್ದಿನಿ ಸಾಂಗ್ ಪಂಡ್ರೆ ಎಲ್ಲೆ ಮೋದಿ ಬರ್ಪೇರಿ ಇದನ್ನ ಲೆಪ್ಪುನ ಎಡ್ಡೆ ಓಲಿಯ ಮೋದಿ ಬರ್ಪಿನಿ ಮೋದಿ ಎಲ್ಲ ಸಾಂಗ್ ಕೇಳ್ರೆ ಬರ್ಪೇರ ಆರ್ ಭಾಷಣ ಮಲ್ಪೇರ ಬರ್ಪಿನಿ ಆರ್ನ ಭಾಷಣದಿದ್ರು ನಮ್ಮ ಸಾಂಗ್ ದಾಲೆಜ್ಜಿ. ಜೀವದಾಣೆ ಜನ್ಮದಾಣೆ ನನ್ನ ಪ್ರೀತಿ ನಿನಗೆ ತಾನೇ ಇರಲಾರೆ ಚೆಲುವೆ ಎಂದಿಗೂ ನಾನಿನ್ನಾಗಲಿ ನೀ ನನಗೊಲಿದ ಕ್ಷಣದಿಂದ ಈ ಭೂಮಿಗೆ ಹಸಿರು ವರವಾಯ್ತು ನಿನ್ನೊಡನಿರುವ ಸುಖಗಳಿಗೆ ಮುಗಿಲಿಗೂ ಬಣ್ಣ ಬಂದಾಯ್ತು. ನನ್ನ ವಶವಾಯ್ತು. ಓಕೆ ಬಾಯ್ ದುರ್ಗ ಸಿಸ್ ಅಂತ ಹೇಳ್ತಾ ಇದ್ದೆ. ಉಡುಪಿಗೆ ಬರೋದಿಲ್ಲೇರಿ ಇಲ್ಲ ಬಲೆ ಎಲ್ಲೆ ಯಾನ ಎಲ್ಲೇ ತೂಕ ಬರ್ಕ ಓಕೆ ಬಾಯ್ ದುರ್ಗ ಸಿಸ್ ಪನದಲ್ಲಿ ಬಾಯ್ ಶಾಂತ್ ಸಿಸ್ ಪನದಲ್ಲೇರು ಶ್ರೀಧರ್ ಬ್ರೋ ಬಾಯ್ ಶ್ರೀಧರ್ ಬ್ರೋ. ಥ್ಯಾಂಕ್ ಯು ಸೋ ಮಚ್ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಸೂಪರ್ ಉಂಡು ಪನದಲ್ಲೇರು. ಥ್ಯಾಂಕ್ ಯು. ಹಾಯ್ ಸಿಸ್ ಅಂದ್ರೆ ನಮ್ಮ ಸ್ಪಂದನ ಸಿಸ್ ಬಂದರು. ಹಾಯ್ ಸ್ಪಂದನ ಸಿಸ್ ವೆಲ್ಕಮ್. ಕಾಫಿ ಆಯ್ತಾ, ಟೀ ಆಯ್ತಾ, ತಿಂಡಿ ಆಯ್ತಾ? ಎಂತ ತಿಂಡಿ ತಿಂದ್ರಿ ಸ್ಪಂದನ ಸಿಸ್? ನಂದು ತಿಂಡಿ ಆಗಿದೆ ಸ್ಪಂದನ ಸಿಸ್. ನನಗೆ ದೋಸೆ ತಿಂದದ್ದು.
ಉಲ್ಲಾಸದ ಮಳೆ ಜಿನುಗುತ್ತಿದೆ ನನ್ನಲ್ಲಿ, ಸಂಕೋಚದ ಹೊನ್ನಳೆ ಹರಿಯುತ್ತಿದೆ ಕಣ್ಣಲ್ಲಿ. ಮುಂಜಾನೆಯು ನೀ ಮುಸ್ಸಂಜೆಯನಿ ನನ್ನೆದೆಯ ಬಡಿತವು ನೀ, ಹೃದಯದಲ್ಲಿ ಬೆರೆತಿರು ನೀ ನನ್ನ ಮನೆ ಎಂದಿಗೂ ನೀ. ಮಾತಿಲ್ಲದೆ ಕಥೆಯಿಲ್ಲದೆ ದಿನವೆಲ್ಲ ಮೌನವಾದೆ, ನಾ ಕಳೆದು ಹೋದೆನು ಹುಡುಕಾಡಿ ಸೋತೆನು. ಹಸಿವೆನ್ನದೆ ನಿದಿರಿಲ್ಲದೆ ದಣಿವಾಗಲೂ ಇಲ್ಲ, ನನ್ನೊಳಗೆ ನೀನಿರೆ ನನಗೇನು ಬೇಡವು. ಥ್ಯಾಂಕ್ ಯು ಶಾನ್ಸಿಸ್, ಥ್ಯಾಂಕ್ ಯು ಸ್ಪಂದನ ಸಿಸ್, ಥ್ಯಾಂಕ್ ಯು. ಶಾನ್ಸಿಸ್ ಸೂಪರ್ ಬಂದಿಲ್ಲ, ಥ್ಯಾಂಕ್ ಯು ಶಾನ್ಸಿಸ್, ಥ್ಯಾಂಕ್ ಯು ಸೋ ಮಚ್, ಥ್ಯಾಂಕ್ ಯು. ಥ್ಯಾಂಕ್ ಯು. ಅನಿಸುತ್ತಿದೆ ಯಾಕೋ ಇಂದು ನೀನೇನೆ ನನ್ನ ಬಳಿಂದು, ಮಾಯದ ಲೋಕದಿಂದ ನನಗಾಗಿ ಬಂದ ಬಳಿಂದು. ಆಹಾ ಎಂತ ಮಧುರ ಯಾತನೆ, ಕೊಲ್ಲು ಹುಡುಗಿ ಒಮ್ಮೆ ನನ್ನ ಹಾಗೆ ಸುಮ್ಮನೆ. ಸುರಿಯುವ ಸೋನೆಯು ಸೂಸಿದೆ ನಿನ್ನದೆ ಪರಿಮಳ, ಇನ್ಯಾರ ಕನಸಲು ನೀನು ಹೋದರೆ ತಳಮಳ. ಪೂರ್ಣ ಚಂದಿರ ರಜ ಹಾಕಿದ ನಿನ್ನಯ ಮೊಗವನು ಕಂಡ ಕ್ಷಣ, ತಾ ಕಳಿಸಿ ನೀನೆ ಸೆರಮನೆ, ತಬ್ಬಿ ನನ್ನ ಅಪ್ಪಿಕೊಮ್ಮೆ ಹಾಗೆ ಸುಮ್ಮನೆ. ಚಾನ್ಸಸ್ ನನಗೆ 15 ಮಿನಿಟ್ಸ್ ಉಳ್ಳೇವೆ ಆತೇನೊಂದು ಸಪೋರ್ಟ್ ಮಲ್ಪಲೇವೆ, ನನಗೆ 15 ನಿಮಿಷ ಉಳ್ಳೆ ಬಕ್ಕ ಹೆಣ್ಣು ಮಲ್ಪ. ಶಾನ್ಸಿಸ್ ಸಪೋರ್ಟ್ ಇಲ್ಲ, ಥ್ಯಾಂಕ್ ಯು ಶಾನ್ಸಿಸ್, ಥ್ಯಾಂಕ್ ಯು ಸೋ ಮಚ್. ಉಳ್ಳೆ ಸಿಸ್, ಓಕೆ ಆವಿ 15 ನಿಮಿಷ 15 ನಿಮಿಷ 15 ನಿಮಿಷ ಉಳ್ಳೆ ಆತಿ. ಓಕೆ ಉಂಡು, ಓಕೆ ಆವಿ. ಗಾಳಿ ಉಂಡು ತೋಲೆ, ಸಿಮ ಗಾಳಿ ಉಂಡು, ಇನಿಯಾಣ ಒಂತೆ ಚಳಿ ಎಂದು ಗೊತ್ತಾಪ. ಬಾರೆ ಸಖಿ ಹೋಗುವ ರಾಸ ಕ್ರೀಡೆಯಾಡುವ, ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಚಾರನೆಂದು ಸಣ್ಣ ಮಾತನಾಡಿದಾಯಿತು, ಚೋರನೆಂದು ಮಹಳ ದೂರು ಮಾಡಿದಾಯಿತು. 3 ನಿಮಿಷ ಅವನ ಮರೆಯಲಾಗದಾಯಿತು, ಬೀರುತ್ತಿರುವ ಮೋಹ ಜಾಲ ಸಡಲದಾಯಿತು. ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ,
ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ ಕೃಷ್ಣ ಕೊಳಲನೂದುವ. ಯಾವನೀತನೆಂದು ಚಿಂತೆ ಮಾಡಿದಾಯಿತು, ಗೋವಳನಿವನಲ್ಲವೆಂದು ನಿರ್ಧರಾಯಿತು. ಯಾವನಾದರೇನು ಇವನ ಕ್ಷಣವು ಕಾಣದೆ, ಜೀವನ ಕಳೆಯುವುದೇ ದೊಡ್ಡ ಭಾರವಾಯಿತು. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾರ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಮಂದಹಾಸದಿಂದ ಸಕಲ ಜಗವ ಬೆಳಗುವ, ಚಂದ್ರನು ತಾನಿವನ ನೋಡಿ ಬಹಳ ನಾಚುವ. ಸಾಂದ್ರವಾಯಿತಂತರಿಕ್ಷ ಮಧುರನಾದದಿ, ಮಂದ ಮಲಯ ಮಾರುತ ತಲೆಯ ನಾಡುವ. ಬಾರೆ ಸಖಿ ಬಾರೆ ಸಖಿ ಬಾರೆ ಸಖಿ ಪೊಗುವ ರಾಸ ಕ್ರೀಡೆಯಾಡುವ. ಸಾದ ಸಾಕ್ಷ ಕೃಷ್ಣನು ತಾ ಕೊಳಲನೂದುವ. ಅಂದು ಮೂಲುಲ ಸಿಸ್ಸು ಪನದುಲ್ಲ ಶಾಂತಿ ಸೂಪರ್ ಪನದ್ರೆ ಮಿತ್ತು ಉಲ್ಲ ಕೆಲವು ತಿರ್ತು ಬರ್ಪುಜ ಅಂದಂದು ಬರ್ಪುಜ ಇರು ಯಾನಿಂದ 10 ನಿಮಿಷವೇ 10 ನಿಮಿಷ ಮಕ್ಕಳ ಇವೆಂಡು ಮಲ್ಪೆ ಇಂకొಂత ಪೋಯರುಂಡು ಪಿದಾಯಿ ಒಂತ ಫ್ಯಾನ್ಸಿ ಅಂಗಡಿ ಪೋಯರುಂಡು ಸ್ಟಿಕ್ಕರ್ ಅವು ಪೂರ ಕಂಡುಂಡು. ಮೋದಕ ಹಸ್ತ ವಿನಾಯಕ ಗೌರಿ ಮಾನಸ, ಗಣೇಶಪುರದೊಡೆಯ ದೇವ ಪಾಲಿಸು ಸರ್ವೇಶ. ಅಂಬಿಗ ನೀನಾಗು ಭಕ್ತರ ಭಯಣಿಗನು ಎಂದು, ಬಾಳಿನ ದೋಣಿಯನು ನಿನ್ನ ತೀರಕ್ಕೆ ಸೇರಿಸು. ಸೋಲು ಅವರು ಸೂಪರ್ ಸಪೋರ್ಟಲ್ಲಿದ್ದಾರೆ. ಥ್ಯಾಂಕ್ ಯು ಸೋಲು, ಥ್ಯಾಂಕ್ ಯು. ಅಂದೇ ಸಿಸ್ ನಾನು ಸ್ಟಿಕ್ಕರ್ ಮನಮಲ್ಲ ದೀಪಿನತೆ ನೀನು ಎಲ್ಲಿದ್ದು ಒಂದು ಐದಿನತೆ ನಾನು ಸ್ಟಿಕ್ಕರ್ ಪೂರ ಖಾಲಿ ಉಂಟು ಬಕ್ಕ ಸ್ಟಿಕ್ಕರ್ ಏನು ಅವು ಡಿಸೈನ್ ಸ್ಟೋನ್ ದೀಪಿನತೆ ಹೆಂಗೆ ಅವು ಇದ್ದಿರೋದ ನನ್ನ ಸಮಾಧಾನನೇ ಹಾಕು ಅದಕ್ಕೆ ಖಾಲಿ ಆತನ ಕಾಣೋಡ್ತು. ಈ ಸಲ ಫಂಕ್ಷನ್ ಜಾಸ್ತಿ ಇತ್ತು ಅದು ಬೇಗ ಖಾಲಿ ಉಂಟು ಅಂದಿನ ಮಾತ್ರ ಆಯ್ತು ಅಂಟು ಕಮ್ಮಿ ಉಂಟು ಜವು. ಬಂದಾಳೋ ಬಂದಾಳೋ ಬಿಂಕದ ಸಿಂಗಾರಿ, ತಂದಾಳೋ ತಂದಾಳೋ ಚಂದಿರ ಚಕೋರಿ. ಸೋಲು ಎಂತ ತಿಂಡಿ ಮಾಡಿದ್ರಾ ಹೇಳಿದ್ರಾಗ ನಾನ ಜಾಸ್ತಿ ಫಂಕ್ಷನ್ ಅದೇ ಸಣ್ಣಂದು ಎಂಕಲ್ಲ ಅಲ್ಪ ಸಾಧಾರಣ ಆಡಿ ಮೆಹಂದಿ ಮದಿಮೆ ಪುರ ಒಂದು ಸಾಧಾರಣ ಮುಗಿಂಡು ಕೈತಲ್ದ ಇನಿ ಒಂಜಿ ಮದಿಮೆ ಇತ್ತನ ದೂರ ಮಾತ್ರ ಮಸ್ತ್ ದೂರ ಹೆಂಗ ಯಾನ್ ಪೋಂಡೇನ ಜೋಕುಲ್ ಬನ್ನ ಬರ್ರೆ ಆಪುಜಿ ಬನ್ನಗ 5 ಗಂಟೆ ಅವು ಐಕ್ ಪೋತುಜಿ ಯಾನ್ ಮಣ್ಣಿ ಪಾಡ್ದೈತೆ ಅಭಿಜಿತ್ನ ಮೆಹಂದಿದ ಪಾಡ್ದೈತೆ ಅವು ಇನಿ ಮದ್ಮೆ ಅಭಿಜಿತ್ನ ಮದ್ಮೆ ಇನಿ ಅಂಚ ಮೆಹಂದಿಗಿಲ್ ಪೋದ್ ಬರ್ಪೇನು ಬಕ ಮುಟ್ಟೆತ್ತನ ಮದ್ಮೆ ಪೋಪಿನಿ ಇಜಿನ ಮಾಮಿ ಪೋಪೇರಲ್ಪ ಆರ್ಡ ಕವರ್ ಕೊರ್ಪಿನಿ ಅಭಿಜಿತ್ನೇಕ್ ದೀವೇರ್ ಇಜ್ಜಿದ ಆಲ ಪ್ರೆಸೆಂಟೇಷನ್ ಇಜ್ಜಿದಾಲ. ರಕ್ಷಸಿಸ್ ಬರ್ತೀರ ಹಾಯ್ ರಕ್ಷಸಿಸ್ ವೆಲ್ಕಮ್. ರಕ್ಷಸಿಸ್ ಚಾಪರಿಯಲ್ಲ ತಿಂದರ ದಾದ ತಿಂಡಿ. ಹಾಯ್ ರಕ್ಷಸಿಸ್ ಗುಡ್ ಮಾರ್ನಿಂಗ್ ಪರದಲ್ಲಿ ಶಾಂತ ಸಿಸ್. ಚೆಲ್ಲಿದರು ಮಲ್ಲಿಗೆಯ ಬಾನಸುರೇರಿ ಮ್ಯಾಲೆ, ಅಂದಾದ ಚಂದಾದ ಮೈಕಾರ ಮಾದೇವ್ಗೆ ಚೆಲ್ಲಿದರು ಮಲ್ಲಿಗೆಯ. ಯಾನಿತ್ತೆ ಲಕ್ಕಿನಿ ಚಳಿക്ക് ಲಕ್ಕಿರ್ನೆ ಅಪ್ಪು ಜೊತೆ ರಕ್ಷಸಿಸ್ ಎಂಕುಲ ಕಾಣೆ ನಾಲರೆಕ್ಕು ಲಕ್ಕಡ ಕೊಡತೆ ಈತ ಗರುವಾರ್ಪುಡು ಗೊತ್ತಿಲ್ಲ ಜಪ್ಪು ಗದ್ದಾವಿ ಕುಡ ಜೆತ್ರಗ ಲಕ್ಕಡಗ ಐನರಿ ಬಕ್ಕ ಲಕೊಡೆ ಪುಡ್ಸತ್ತೀಜಿ ಬಕ್ಕ ಬಲಿ ಪುಡೆ ಬೇಲೆ ಅವಳತ ಜೋಕುಲು ಶಾಲೆ ಕಡಪುಡು ತಿಂಡ್ರೆ ಅವಳು
ಹಾಯ್ ಸೋಲು. ಚಳಿ ಚಳಿ, ಹೌದೌದು, ಚಳಿ ಚಳಿ ತಾಳೆನು ಈ ಚಳಿಯ ಅವು ಬದಿಯವರು ಚಳಿ ಚಳಿ ಚನ್ 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 ಚನ್. ಇನಿ ಸಿಮ ಗಾಳಿ ಉಂಡು ತುಳಿಗೆ, ಇನಿ ಮಸ್ತ್ ಗಾಳಿ ಎಂಕೆ ಕುಲ್ದಿನ ಅಡಿಗೆ ಚಳಿ ಅಪ್ಪು. ಹಾ ಹಾ ಓಹೋ ಪನದುಲ್ಲೇರು ಅನ್ನಂದು ಓಹೋ ದೇವ. ರಾಕ್ಷಸ ಗಾಳಿ ಅಂದಿ ಸಿಂಹ ಗಾಳಿ ಉಂಡು ಮಸ್ತ್. ಇಂಚ ಈ ವಾತಾವರಣ ಎಡ್ಡೆ ಇಂಚ ಅಣ್ಣ ನಮ್ಮ ಅದೊಂಬುಡ್ದಾವು ಈ ಚುರ್ಗಾಳಿ. ಅಲ್ಲೇ ಅನ್ನಂತ ಪೋಣದಿತ್ತೆ ಮದ್ವೆ ಮೇಲೆ ಗಾಡಿ ಪೋಣ ವಿಚಿತ್ರ ಮದ್ವೆ ಮೇಲೆ ಗಾಡಿ ಪೋಣ ಪೆಡ್ಡು ಗಾಡಿ ಪೋಣಕ್ಕಲ್ಲ ನಂತೆ ಬಸ್ಲ ಪೋಪುಣ ಬಸ್ ಉಪ್ಪೊಡು ಮುಲ್ತೊಡು. ಯಾನ್ಲ ಪುಚ್ಚೆಲ್ಲ ಒಟ್ಟಿಗೆ ಜೈದೀನಿ ಅಂದ ಎಕ್ಕಡಿಂಜಂಗಳು ನಾಯಿದ ವಿಷಯ ಮಾತಾಡಿರುತ್ತೆ ಇತ್ತ ಪುಚ್ಚೆದ ವಿಷಯ. ರಕ್ಷಸಿಸ್ಪ ಅಂತ ಎಲ್ತೊಂದುಲ್ಲೇರು ಎಂಗಲ್ಲ ಶಾಂತ ಸಿಸಿಗೆ ಆದರ ನಾಯಿದ ಕನ ಕಟ್ಟದೆ ಇನ್ನು ಕಾಣೆ ನಾಯಿದ ವಿಷಯ ಬೈದು. ರಕ್ಷಸಿಸ್ಪ ಅಂತ ಎಲ್ತೊಂದುಲ್ಲೇರು ನಮ್ಮ ಶಾಂತ ಸಿಸ್. ದಾನಿ ರಕ್ಷಸಿಸ್ಪಂದು ಶಾಂತ ಸಿಸ್ಪನದು ಉಳ್ಳೇರು ಆಯ್ ಶಾಂತ ಸಿಸ್ಪಂದು ರಕ್ಷಸಿಸ್ಪನದು ಅಂದು ಶಾಂತ ಸಿಸ್ ಪಂತಿಲ್ಪೆ ತೆಲ್ಪುನೆ ಮಾತ. ಕೇಳದೆ ನಿಮಗೆ ದೂರದಲ್ಲಿ ಯಾರೋ ಹಾಡು ಹೇಳಿದಂತೆ ಒಂದು ಹೆಣ್ಣಿನ ನಂದ ವಿರಹ ಗೀತೆ. ಮಲ್ಲಿಗೆ ಒಂದೂರು ಸಂಪಿಗೆ ಒಂದೂರು ನಡುವಲ್ಲಿ ಅಗ್ಗದ ಉಯ್ಯಾಲೆ. ಆ ಮೂರ ಚೆಲುವ ಈ ಮೂರ ಚೆಲುವೆ ನದಿಯಂಚಲಿ ಓಡಾಡುತ್ತ ಜೊತೆಯಾದರೂ ಒಮ್ಮೆ. ಲಾಲ ಲಾಲ ಲಾಲ. ಶಾಂತಿಸಿಸ್ ಅದೇ ತಿಂಡಿಗೆ ಏನೊಂದುಲ್ಲೇರು ರಕ್ಷಸಿಸ್ ಇರೇದ ತಿಂಡಿಯೇ ಶಾಂತಿಸಿಸ್ಗೆ ಪೋವ ನಾನು. ಸೋಲು ರಕ್ಷಾ ಮ್ಯಾಮ್ ಹಾಯ್ ಅಂತ ಹೇಳ್ತಾ ಇದ್ದಾರೆ ಸೋಲು. ಸುಂದರಿ ಸುಂದರಿ ಸೂರ ಸುಂದರಿ ಸುಂದರಿ ನಿನ್ನ ಸುಂದರ ಮೊಗದಲ್ಲೇನು ಚಿಂತೆ ಇದು. ಕಿನ್ನರಿ ಕಿನ್ನರಿ ಗಿರಿ ಕಿನ್ನರಿ ಕಿನ್ನರಿ ನನ್ನ ಪ್ರೇಮದ ಪಯಣ ಉಸಿ ಕೇಳುವೆಯ. ಚಿನ್ನ ಚಿನ್ನ ನನ್ನ ನೋಡು ನನ್ನ ಜೊತೆ ಮಾತನಾಡು ಕೇಳೇ ಇದು ನನ್ನ ಹಾಡು ಹಾಡು ನನ್ನ ಹಾಡು. ನನಗೆ ತಿಂಡಿ ಪಾರ್ಸಲ್ ಬರುತ್ತೆ ಇವತ್ತಿನ ನಾನು ಲೈವಿಗೆ ಕಾಲು ಇಡಲ್ಲ ಕ್ಷಮಿಸಿದ. ಯಾಕೆ ಏನಾಯ್ತು ಸೋಲು ಏನಾಯ್ತು ಸೋಲೋ ಏನಾಯ್ತು ಕಾರಣ ಏನೆಂದು ಕೇಳಬೇಡಿ. ಯಾಕೆ ಏನಾಯ್ತು ಬೇಜಾರಲ್ಲಿದ್ದೀರಾ ಸೋಲೋ ದಾದಾಂಡಿ ಸೋಲೋಗು. ಶಾಂತಿ ಸಪೋರ್ಟು ಒಂದು ನಿಮಿಷ ಆಯ್ತಾ ಮತ್ತೆ ಎಂಡ್ ಮಾಡ್ತೇನೆ. ನನಗೆ ದಾದಾಣಿಯೇ ಸೋಲು ಕಾರಣ ಕೇಳಬೇಡಿ ಅಂತ ಹೇಳಿದ್ದಾರೆ. ನಾನು ಮತ್ತೆ ಕೂಡ ಕೇಳೋದು ಮಾರ್ರೆ ದಾದಾಂಡು ಬೇಜಾಡುಲ್ಲರ ಕಾರಣ ಏನು ಹೌದು ಕಾರಣ ಹೇಳಿ ಎಂತಾಯ್ತು. ಸ
ಸಂಜೆ ತಂಗಾಳಿ ತಂಪಾಗಿ ಬೀಸಿ. ಲೈವ್ ಮಾಡುವ ಜನರಿಂದ ನನಗೆ ಸಮಾಧಾನ ಇಲ್ಲ. ನನ್ನಿಂದ ಏನಾದರೂ ಬೇಜಾರಾಯ್ತಾ? ಸೋಲ್ ಅವರೇ, ನನ್ನಿಂದ ಏನಾದರೂ ಬೇಜಾರಾಯ್ತಾ? ಬೇಜಾರಾಗಿದ್ರೆ ಕ್ಷಮೆ ಇರಲಿ. ಎಷ್ಟು ಸಪೋರ್ಟ್ ಮಾಡಿದರು ಅಷ್ಟೇ ಅಂತ ಹೇಳ್ತಾ ಇದ್ದಾರೆ. ಏನಾಯ್ತು ಸೋಲು? ನನ್ನಿಂದವಾ ದಾದಾಂಡು ಸೋಲು ಅಂದ್ ಏನಾರ್ದಲ್ಲ ಬೇಜಾರಾದಿತ್ತ. ಸಾರಿ ಅವೇ ಸೋಲು, ಸಾರಿ ಬೇಜಾರು ಮಲ್ಪೊಚ್ಚಿ ದಾದಾಂಡು ಸೋಲು ಹೊನಲ್ಲ ಅಂದ್ ದಾದಾಂಡು. ಶಾಂತಸಿ ಸೋಲೋಗೆ ಬೇಜಾರಂತೆ. ನಾನು ಕೊಡುವ ಸಮಯಕ್ಕೆ ಬೆಲೆ ಇಲ್ಲ. ಇಲ್ಲ, ನೀವು ತುಂಬ ಎಲ್ಲರಿಗೂ ಕೂಡ ಸಪೋರ್ಟ್ ಮಾಡ್ತೀರಾ ಸೋಲು. ಏನಾಯ್ತು? ಏನ್ ಮಾಡುದು, ನಮ್ಗೆ WH ಕಂಪ್ಲೀಟೇ ಆಗುದಿಲ್ಲ ಮಾರ್ರೆ. ಎಂತ ಮಾಡುದು ಮತ್ತೆ? ಸುಮ್ಮನೆ ನನ್ನ ಸಮಯ ವ್ಯರ್ಥ ಅಂತ ಹೇಳ್ತಾ ಇದ್ದಾರೆ. ನಮ್ಗೆ ಎಂತಂತ ಗೊತ್ತಾಗುದಿಲ್ಲ ಸೋಲು. ನೀವು ಬಿಡಿಸಿ ಹೇಳಿದ್ರೆ ಗೊತ್ತಾಗ್ಬೋದು ನಮ್ಗೆ ಏನಾಯ್ತು ಅಂತ. ಇಲ್ಲದಿದ್ರೆ ನಮ್ಗೆ ಯೋಚನೆ ಮಾಡ್ತಾ ಇರ್ತೇವೆ ನಾವು. ಸೋಲು ಅವರೇ, ಟೈಮ್ ಇಂಪಾರ್ಟೆಂಟ್ ಅಲ್ವಾ? ಹೌದೌದು, ಟೈಮ್ ಇಂಪಾರ್ಟೆಂಟ್. ನಮಗೆ ಕೂಡ ಏನು ಗೊತ್ತಾ, ಟೈಮ್ ಇಂಪಾರ್ಟೆಂಟ್ ಆದರೂ ಕೂಡ 1 ಗಂಟೆಯಲ್ಲಿ ಬಂದು ನಾವು ಲೈವ್ ಕೂತ್ಕೊಳ್ತೇವಲ್ಲ, ಬೇಗ WH ಆಗಬೇಕಂತ 1 ಗಂಟೆ ಕೂತ್ಕೊಳ್ತೇವೆ. ಮತ್ತು ಕೆಲವೊಂದ್ಸಲ ಏನು ಗೊತ್ತಾ, ಈಗ ಫಂಕ್ಷನ್ ಜಾಸ್ತಿ ಆಗಿ ಕೆಲವರದ್ದು ವಿಡಿಯೋ ನೋಡಲಿಕ್ಕೆ ಆಗೋದಿಲ್ಲ, ಕೆಲವರಿಗೆ ಸಪೋರ್ಟ್ ಮಾಡಲಿಕ್ಕೆ ಆಗೋದಿಲ್ಲ. ಒಂದು ಕಡೆಯಲ್ಲಿ ಮೊಬೈಲ್ದು ಪ್ರಾಬ್ಲಮ್, ಈಗ ಎಲ್ಲ ಪ್ರಾಬ್ಲಮ್ನ ನಡುವಲ್ಲಿ ಒಟ್ಟಾಸಿ WH ಕಂಪ್ಲೀಟ್ ಮಾಡಬೇಕಂತ ಒಂದು ಆಸೆ. ಮತ್ತೆಂತ ಮಾಡೋದು? ಎಷ್ಟು ಲೈವಿಗೆ ಬಂದರೂ ಆಗ್ತಾನೇ ಇಲ್ಲ. ಹಾಗೆ ಕಾರಣಗಳು ಸುಮ್ಮನೆ ನನ್ನ ಸಮಯದ ಕಾರಣ ನೀವುಗಳು ಅರ್ಥ ಮಾಡಿ ಅಂತ ಹೇಳ್ತದೆ. ಸೋಲೋ ಅವರ ಟೈಮ್ ಇಂಪಾರ್ಟೆಂಟ್ ಅಲ್ವಾ? ಸೊ ಎಲ್ಲರಿಗೂ ಕೂಡ ಟೈಮ್ ಇಂಪಾರ್ಟೆಂಟೇ. ಕಾಫಿ ಆಯಿತು, ತಿಂಡಿ ದೋಸೆ ಅಂತ ಹೇಳ್ತಾ ಇದ್ದಾರೆ ನಿಖಿಲ್ ಅವರು ಅರ್ಧ ನಿದ್ದೆ ಮಾಡೋದು, ಮತ್ತೆ ಎದ್ದು ಕೂಡ ಒಂದೊಂದು ಮೆಸೇಜ್ ಹಾಕೋದು ಅಲ್ವಾ ನಿಖಿಲ್ ಅವರೇ? ನಿದ್ದೆಯಲ್ಲಿದ್ದೀರಲ್ಲ, ನಿದ್ದೆ ಮಾಡಿ. ಅವರು ಕರೆಕ್ಟ್ ಹೇಳ್ತಾ ಇದ್ದಾರೆ ಅಂತ ಹೇಳ್ತದೆ. ನಾನು ಲೈವಲ್ಲಿ ಎಷ್ಟು ಟೈಮ್ ಇರ್ತೇನೆ, ಬೆಲೆನೇ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ವಿಡಿಯೋ ನೋಡಬೇಕು ದುರ್ಗಾ ಕೆಲವು ಜನರದ್ದು ಅಂತ ಹೇಳ್ತಾ ಇದ್ದಾರೆ. ಹೌದೌದು, ವಿಡಿಯೋ ನನಗೆ ಒಮ್ಮೊಮ್ಮೆ ನೆನಪೇ ಆಗುವುದಿಲ್ಲ. ವಿಡಿಯೋ ನೆನಪಲ್ಲ, ನನಗೆ ಟೈಮ್ ಸಿಗ್ತಾ ಇಲ್ಲ. ಈಗೀಗ ಕೆಲವರದ್ದು ವಿಡಿಯೋ ನೋಡಲಿಕ್ಕೆ ಬಾಕಿ ಉಂಟು, ತುಂಬ ಬಾಕಿ ಉಂಟು. ನನಗೆ ಲೈವ್ನಿಂದಾಗಿ ಜಿಗುಪ್ಸೆ ಆಗಿದೆ. ನಾನು ಕೂಡ 2 ವರ್ಷ ಆಗ್ತಾ ಬಂತು ಸತ್ಯ. ನಾನು ವೈಟಿಗೆ ಬತ್ತದುಂಡತೆ 2 ವರ್ಷ ಒಂದು ಬತ್ತುಂಡು ಪನ್ಪಿನಿ ಒಂಜಿ ಚಾನಲ್ ಪೋಂಡೆನ್ನ ಅಪ್ಪಗ ಲೈವ್ ಪೂರ ಮಲ್ತದೆ. ಅಪ್ಪಗ 1 ವರ್ಷ ಅವನಗ ಅವು ಚಾನಲ್ ಪೋಂಡೆ ಆ್ಯಂಡ್ ಐಟ್ ಒಂದು WH ಕಂಪ್ಲೀಟ್ ಆತುಜಿ. ಅವು ಚಾನಲ್ ಪೋಂಡು ಒಂದು ಕುಡೊಂಜಿನೇ ವರ್ಷ ಓಲಾ ಅವರಿಗೇನು ಜಿ ಆಯ್ನಾತ್ ಎಂಕ್ ಏರು ಸಪೋರ್ಟ್ ಮಲ್ಪಿರಿ ಅನ್ನಕಲಿಗೆ ಆಯ್ನಾತ್ ಸಪೋರ್ಟ್ ಕೊರೆ ಏನಾದ್ರು ಟ್ರೈ ಮಲ್ಪೆ ಅಣ್ಣ. ಕೆಲವೊಂದ್ಸಲ ಆಗುದು ನಮ್ಮ ಹೆಲ್ತ್ ಪ್ರಾಬ್ಲಮ್ ಬಕ್ಕ ನಮ್ಮ ಕೆಲವೊಂದು ಫ್ಯಾಮಿಲಿ ಪ್ರಾಬ್ಲಮ್ ಬಕ್ಕ ನಮಗೆ ಫಂಕ್ಷನ್ಗೆ ಒಬ್ಬರ ಪೋಯರಪ್ಪಡದೆ ಅಂಚೆ ಕೆಲವರ ವೀಡಿಯೋದು ಬೇರೆ ಹಾಪುಜಿ, ಕೆಲವರ ಲೈವ್ ಆನ್ ಬೇರೆ ಹಾಪುಜಿ, ಕೆಲವರ ಲೈವ್ಗೆ ಪೋಯರ್ಲೆ ಹಾಪುಜಿ ಅಂಚೆ ಹಾಪು ಎಂಕಿತ. ಮತ್ತು ಕೆಲವೊಂಚೂರು ಆರೋಗ್ಯ ಸಮಸ್ಯೆ ಚೂರು ಒಂಚೂರು ಜಾಸ್ತಿ ಉಳ್ಳು ಅಚ್ಚ ಐತನಾಡು ಕಾಣೆ ಬತ್ತ ಲೈವ್ ಅಂತಂದಿಲ್ಲೆ ಬಕ್ಕ ಗೋಪಿ ನಡೆ ಪೂರ ಪೋದು ಬರ್ಪೆ ಪೋಡು ಹಾಕೋದು ಐತನಾಡು ಇತ್ತಲೈತೆ ಇತ್ತೆಂಕ ಮರ್ದು ಪೋಯರುಂಡು ಫ್ಯಾನ್ಸಿ ಅಂಗಡಿ ಪೋಯರುಂಡು, ಕೆಲವು ಬೇಲೆ ಉಂಟು ಮಾತ್ರ ಇತ್ತೆ. ನಾನು ಇನ್ನೂ ನಿದ್ದೆ ಮಾಡುವುದು. ಆಯ್ತಾಯ್ತು, ಮಾಡಿ ನನಗೆ ಕೂಡ ಜಿಗುಪ್ಸೆ ಆಗಿದೆ ಅಂತ ಹೇಳ್ತಾ ಇದ್ದಾರೆ. ಹೌದು, ಇನ್ನೂ ಬರಲ್ಲ ಎಲ್ಲರಿಗೂ ಹಾಗೆ ಹೇಳ್ಬೇಡಿ ಸೋಲು. ನೀವು ಬರ್ತಾ ಇರಬೇಕು, ನಮ್ಮ ಜೊತೆ ಮಾತಾಡ್ತಾ ಇರಬೇಕು. ನೀವು ಸ್ವಲ್ಪ ಬಂದು ನಮ್ಮ ಹತ್ರ ಮಾತಾಡಿ ಆದರೂ ಹೋಗಿ. ನಿಮ್ಗೆ ಇಷ್ಟು ಹೊತ್ತು ಸಪೋರ್ಟ್ ಕೊಡ್ಲಿಕ್ಕೆ ಆಗದಿದ್ರು ಪರವಾಗಿಲ್ಲ, ಆದರೆ ನಮ್ಮ ಹತ್ರ ಒಂದು ಹಾಯ್ ಹಲೋ ಅಂತ ಹೇಳಿ ಹೋಗಿ. ನಾವು ಲೈವ್ಗೆ ಬಂದರೆ ಮತ್ತೆ ನೀವು ಲೈವ್ ಮಾಡೋದಾದ್ರೆ ಹೇಳಿ, ಬರ್ತೇವೆ ನಾವು. ನಾನಿನ್ನು ಸ್ವಲ್ಪ ಡೇಸ್ ಅಂತ ಹೇಳ್ತಾ ಇದ್ರೆ ಮತ್ತೆ ಮೋನ ಆಗ್ತದ ರಾಕ್ಷಸ. ಈಗ ಎಲ್ಲಿ ಸೋಲೋ ನಿಲ್ಲಿ ಸ್ವಲ್ಪ ಅಂತ. ಹೌದೌದು, ನನಗೆ ಕೆಲವರು ಮೋಸ ಮಾಡಿದ್ರು, ಟೈಮ್ ವೇಸ್ಟ್ ಮಾಡಿಸಿ ಅಂತ ಹೇಳ್ತಾರೆ. ನೀವು ಕೆಲವರ ವಿಡಿಯೋಗಳಲ್ಲಿ ನನ್ನ
ಗಮನಿಸಿ. ನೀವು ಕೆಲವರ ವಿಡಿಯೋಗಳಲ್ಲಿ ನನ್ನ ಕಮೆಂಟ್ ಇದೆಯಾ ಅಂತ ಗಮನಿಸಿ. ನಿಮ್ಮ ಕಮೆಂಟ್ ನನ್ನ ವಿಡಿಯೋದಲ್ಲಿ ಇದೆ, ಮೊನ್ನೆ ಇತ್ತು ನನ್ನ ವಿಡಿಯೋದಲ್ಲಿ. ಬಾಯ್ ಅಂತ ಹೇಳ್ತಾ ಇದ್ದಾರೆ. ಅವರಿಗೂ ಸಪೋರ್ಟ್ ಮಾಡಿದ್ರಲ್ಲಿ ಇದೆ ನನ್ನ ಲೈವ್ ಕಡೆಗಣಿಸಿದೆ ಅಂತ ಹೇಳ್ತಾ ಇದ್ದಾರೆ ರಕ್ಷಸಿಸ್. ಓ ಥ್ಯಾಂಕ್ ಯು. ಮಾತಾಡಿದ ದಾದಾಣ್ ಸೋಲು ಪೋಪಿನ್ಗೆ ನೀವು ಎಂತಕ್ಕೆ ಮದ್ದಿ ಹೋಗುದು? ನನಗೆ ಸ್ವಲ್ಪ ಬ್ಯಾಕ್ ಪೇಯ್ನ್ ಉಂಟು, ಅದಕ್ಕೆ ಬ್ಯಾಕ್ ಪೇಯ್ನ್, ಬೆನ್ನು ನೋವು. ದಾದಾಣ್ ಸೋಲು ಅಂತ ಹೇಳ್ತಾ ಇದ್ದಾರೆ. ಶಾಂತ ಸೋಲೋಗೆ ಬೇಜಾರಾಗಿದೆ ಅಂದು ಸೋಲೋಗೆ ಬೇಜಾರಾತಂಡು ದಾದ ಮಲ್ಪುಣು ಎಂಕಿತ ಪೋಯರ್ಲ ಪೊಡ್ತಾಪುಣು. ಮತ್ತೆ ಹಸ್ಬೆಂಡ್ ಬನ್ನಾಗ ರೆಡಿ ಆದುಂತೋಡು ಐದು ಕೆಲವು ಬೇಲೆ ಉಂಡು, ಬೇಲೆ ಅವಳು ಭಜನ್ ತೆಕ್ಕೊಡು ಒಚ್ಚೋಡು ಒಂದು ಬೇಡ ಶಾಂತ ಲೈವ್ ಸಾವಾಸ ಅಂತ ಹೇಳ್ತಾ ಇದ್ದಾರೆ. ಎಲ್ಲರೂ ಸ್ವಾರ್ಥಿಗಳು ಅಂತ ಹೇಳ್ತಾ ಇದ್ದಾರೆ. ಸೋಲು ನಿಮಗೆ ನನ್ನಿಂದ ಬೇಜಾರಾಗಿದ್ದರೆ ನಾನು ಸಾರಿ ಕೇಳ್ತೇನೆ. ಹಾಗೆ ನನ್ನ ಲೈವನ್ನು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸೋ ಮಚ್. ಲೈಕ್ ಬಂದು ಸಪೋರ್ಟ್ ಮಾಡಿದ್ದ ಎಲ್ಲರಿಗೂ ಕೂಡ ಧನ್ಯವಾದಗಳು, ಲೈಕ್ ಕೊಟ್ಟವರಿಗೂ ಕೂಡ ಧನ್ಯವಾದಗಳು. ಹಾಗೆ ನಿಮ್ಮ ಭೇಟಿ ಮತ್ತೆ ನಾಳೆ ಬೆಳಿಗ್ಗೆ 8:30ಕ್ಕೆ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಆಲ್. ಅಂಚ ಪನೊಚ್ಚಿ ಸೋಲು ಅಂಚ ಪನೊಚ್ಚಿ ಎಲ್ಲ ಬಲ್ಲೆ ಎಲ್ಲ ಪಾತೆರ್ಗೆ ನೀ ಚೂರು ಬ್ಯುಸಿ ಇಲ್ಲೇ ಬೇಜಾರು ಮಾಡ್ಕೊಚ್ಚಿ. ತಮ್ಮ ಲಾಭ ಮಾತ್ರ ನೋಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಬಾಯ್ ಸೋಲೋ, ಬಾಯ್ ಮಾತಿರಲ್ಲ. ಬಾಯ್ ಸೋಲೋ, ಬಾಯ್ ರಾಕ್ಷಸಿಸ್, ನರಿಗಿಂತ ಕಡೆ ಅಂತ ಹೇಳ್ತಾ ಇದ್ದಾರೆ. ಬಾಯ್ ರಾಕ್ಷಸಿಸ್ ಅಂತ ಹೇಳ್ತಾ ಇದ್ದಾರೆ. ಮಾತು ಹಾಡಿದರೆ ಮುತ್ತು ಇರ್ತದೆ, ಅದಕ್ಕೆ ದೂರ ಕುಲ್ಲುನಿ ಅಂತ ಹೇಳ್ತಾ ಇದ್ದಾರೆ. ಕೇಶವ್ ಬ್ರೋ ಥ್ಯಾಂಕ್ ಯು, ಶಾರ್ಟ್ಸಿಸ್ ಥ್ಯಾಂಕ್ ಯು, ಸೋಲೋ ಥ್ಯಾಂಕ್ ಯು, ರಾಕ್ಷಸಿಸ್ ಥ್ಯಾಂಕ್ ಯು, ನಿಖಿಲ್ ಅವರೇ ಥ್ಯಾಂಕ್ ಯು, ಎಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ಲೈವ್ಗೆ ಬಂದು ಸಪೋರ್ಟ್ ಮಾಡಿದ್ದಕ್ಕೆ. ಥ್ಯಾಂಕ್ ಯು. ಬಾಯ್ ಆಲ್, ಬಾಯ್ ಸೋಲೋ, ಬಾಯ್.